ಹರೇ ಕೃಷ್ಣ. ಎಲ್ಲರಿಗೂ ಕೂಡ ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಗವದ್ಗೀತೆಯ ಧಾರ್ಮಿಕ ಆಳವಾದ ಅಧ್ಯಯನಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಸೊ ಇವತ್ತಿನ ಈ ವಿಶಿಷ್ಟವಾದಂತಹ ತರಗತಿಯಲ್ಲಿ ನಾವು ವರುಧಿನಿ ಏಕಾದಶಿಯ ವಿಶೇಷ ಮಹಿಮೆಯನ್ನ ತಿಳ್ಕೊಳ್ಳೋರಿದ್ದೇವೆ. ಸೊ ಇದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯೊಂದಿಗೆ ಈ ತರಗತಿನ ಪ್ರಾರಂಭ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ನಿನ್ನೆಯ ತರಗತಿ ಭಗವದ್ಗೀತೆಯಲ್ಲಿ ಆಗಿರೋದನ್ನ ನಾವು ಮುಂದಿನ ತರಗತಿಯಲ್ಲಿ ಅಂದ್ರೆ ಸೋಮವಾರ ದಿನ ನಾವು ಮನನ ಮಾಡ್ಕೊಳ್ಳೋಣ. ಸೊ ಇವತ್ತು ವಿಶೇಷ ತರಗತಿ ಆಗಿರೋದ್ರಿಂದ ರವಿವಾರದ ದಿನ ವರುದಿನಿ ಏಕಾದಶಿ ಇದೆ. ಸೊ ಹಾಗಾಗಿ ನಾಳೆಯ ದಿನ ತರಗತಿ ಇರೋದಿಲ್ಲ. ಸೊ ಈ ಮಹಿಮೆಯನ್ನ ಇವತ್ತಿಗೆ ತಿಳ್ಕೊಳ್ಳೋಣ ಅಂತ ನಾವು ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಶ್ರೀ ಶ್ರೀ ರಾಧಾ ಗೋವಿಂದಕ್ಕೆ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಸೊ ಯಾರಿಗೆಲ್ಲ ಈ ಏಕಾದಶಿಯ ಮಹಿಮೆಯನ್ನ ಓದೋದಿದೆಯೋ ಅವರು ಹ್ಯಾಂಡ್ ರೈಸ್ ಮಾಡಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಮಾತಾಜಿ? ಸುಮಂಗಲ್ ಮಾತಾಜಿ? ಯಸ್ ಮಾತಾಜಿ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಯಸ್ ಮಾತಾಜಿ. ಸೊ ಸ್ವಲ್ಪ ಓದಿಸಿ ಮಾತಾಜಿ, ಎಲ್ರಿಗೂ ಕೂಡ ಅವಕಾಶ ಸಿಗಲಿ. ಆಯ್ತು ಓಕೆ ಮಾತಾಜಿ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡ್ಬೇಕಾ ಮಾತಾಜಿ? ಹಾ ಮಾಡಿಸಿ ಮಾತಾಜಿ. ನೀವು ಅಂದ್ರೆ ನಾನು ಇದನ್ನ ನೋಡ್ತಾ ಇರಲ್ಲ, ನೀವು ಅಲ್ಲಿಗೆ ನೀವು ಸ್ಟಾಪ್ ಅಂತ ಹೇಳಿದ್ಮೇಲೆ ನಾನು ಮತ್ತೊಂದು ಓಕೆ ಮತ್ತೆ ಗಾಯತ್ರಿ ಆರ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಚೈತ್ರ ಕೃಷ್ಣ ಪಕ್ಷ ವರೋಧಿನಿ ಏಕಾದಶಿ. ಯುಧಿಷ್ಠರನು ಅನ್ನುತ್ತಾನೆ, ವಾಸುದೇವ ನಿನಗೆ ನನ್ನ ಅನಂತ ನಮಸ್ಕಾರಗಳು. ಆದರೆ ಚೈತ್ರ ವದ್ಯ ಏಕಾದಶಿ ಹೆಸರೇನು?
ಅದರ ಮಹಿಮೆ ಏನು ಎಂಬುದನ್ನು ನನಗೆ ಹೇಳು. ಶ್ರೀಕೃಷ್ಣನು ಅನ್ನುತ್ತಾನೆ, ಹೇ ರಾಜನೇ ಕೇಳು. ಆ ಏಕಾದಶಿಗೆ ವರುದಿನಿ ಎಂಬ ಹೆಸರು. ಇದು ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಸೌಭಾಗ್ಯವನ್ನು ಕೊಡುವಂಥದ್ದು. ಆ ವ್ರತ ಮಾಡುವುದರಿಂದ ನಿರಂತರ ಸುಖ ಪ್ರಾಪ್ತವಾಗುತ್ತದೆ. ಪಾಪಗಳೆಲ್ಲ ಸುಟ್ಟು ಭಸ್ಮವಾಗುವವು ಮತ್ತು ಸೌಭಾಗ್ಯ ಪ್ರಾಪ್ತಿ ಆಗುವುದು. ಈ ಏಕಾದಶಿ ಎಲ್ಲ ಜನಗೆ ಇಷ್ಟ ಭೋಗಗಳನ್ನು ಕೊಟ್ಟು ಮುಕ್ತಿಯನ್ನು ಕೊಡುವಂತಹದ್ದು ಆಗಿದೆ. ಈ ಏಕಾದಶಿ ಮಾಡುವುದರಿಂದ ಮನುಷ್ಯನ ಎಲ್ಲ ಪಾಪಗಳು ನಾಶವಾಗಿ ಜನ್ಮ ಮರಣದ ಚಕ್ರದಿಂದ ಮುಕ್ತನಾಗಿ ಗರ್ಭವಾಸದಿಂದ ಕೊನೆಯವರೆಗೂ ಮುಕ್ತಿ ಹೊಂದುತ್ತಾನೆ. ವರುಧಿನಿ ವ್ರತ ಮಾಡುವುದರಿಂದ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ವರುತಿನಿ ವ್ರತ ಮಾಡುವುದರಿಂದ ಮಂದಾರ ರಾಜನು ಸ್ವರ್ಗಕ್ಕೆ ಹೋದನು. ದುಂಡುಮಾರ ರಾಜನು ಮತ್ತು ಅನೇಕಾನೇಕ ಎಷ್ಟೋ ರಾಜರು ಈ ವ್ರತ ಮಾಡಿ ಸ್ವರ್ಗಕ್ಕೆ ಹೋದರು. ಪ್ರತ್ಯಕ್ಷ ಶಂಕರ ಕೂಡ ಈ ವ್ರತ ಮಾಡಿದ್ದ ಮಾತ್ರದಿಂದಲೇ ಬ್ರಹ್ಮ ಕಪಾಲದ ಪಾಪದಿಂದ ಮುಕ್ತನಾದನು. ಮತ್ತು 1000 ವರ್ಷ ತಪಶ್ಚರ್ಯ ಮಾಡಿ ಏನು ಫಲ ಸಿಗುವುದೋ ಅದೇ ಪುಣ್ಯ ಫಲವು ಈ ಏಕಾದಶಿ ಮಾಡುವುದರಿಂದ ಸಿಗುತ್ತದೆ. ಕುರುಕ್ಷೇತ್ರದಲ್ಲಿಯ ಸೂರ್ಯಗ್ರಹಣದಲ್ಲಿ 8,000 ತೊಲೆ ಬಂಗಾರ ದಾನ ಮಾಡಿದ ಪುಣ್ಯವು ಈ ಏಕಾದಶ ಮಾಡುವುದರಿಂದ ಮನುಷ್ಯನಿಗೆ ದೊರೆಯುತ್ತದೆ. ಯಾವ ಮನುಷ್ಯನು ಶ್ರದ್ಧೆಯಿಂದ ಈ ವ್ರತವನ್ನು ಮಾಡುವವನೋ ಅವನಿಗೆ ಇಹಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಅವನ ಇಚ್ಛೆಯಂತೆ ಸಿಗುತ್ತದೆ. ರಾಜ, ಈ ಏಕಾದಶಿಯು ಪತಿತರನ್ನು ಪಾವನ ಮಾಡುವಂತದಿರುವುದು. ಮಹಾಪಾತಕಗಳನ್ನು ನಾಶ ಮಾಡಿದ ಸಕಲ ಐಶ್ವರ್ಯ ಭೋಗಗಳನ್ನು ಕೊಟ್ಟು ಮುಕ್ತಿಯನ್ನು ಕೊಡುವಂತಹದು ಇರುವುದು. ರಾಜನೇ ಕೇಳು. ಅಶ್ವದಾನಕ್ಕಿಂತಲೂ ಗಜದಾನ ಶ್ರೇಷ್ಠ, ಗಜದಾನಕ್ಕಿಂತಲೂ ಭೂಮಿದಾನ ಶ್ರೇಷ್ಠ, ಅದರಕ್ಕಿಂತಲೂ ಎಳ್ಳುದಾನ ಶ್ರೇಷ್ಠ, ಅದರಕ್ಕಿಂತಲೂ ಸುವರ್ಣದಾನ ಶ್ರೇಷ್ಠ, ಅದರಕ್ಕಿಂತಲೂ ಅನ್ನದಾನ ಶ್ರೇಷ್ಠ. ಅದರ ಮುಂದೆ ಯಾವ ದಾನವೂ ಶ್ರೇಷ್ಠವಲ್ಲ. ಆ ದಾನದಿಂದ ಪಿತೃರು, ದೇವರು, ಮನುಷ್ಯರು ಅನ್ನದಿಂದಲೇ ತೃಪ್ತರಾಗುತ್ತಾರೆ. ಆದ ಕಾರಣ ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಹೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆದ ಕಾರಣ ಇಲ್ಲಿದೇನು ಆದ ಕಾರಣ ಕರ್ಸರ್ ಕಾಣಿಸ್ತಾ ಇದೆ. ಆದ ಕಾರಣ ರಾಜನೇ ಕೇಳು. ಅನ್ನದಾನಕ್ಕೆ ಸರಿ ಸಮಾನವಾದದ್ದು ಕನ್ಯಾದಾನವೆಂದು ಹೀಗೆ ಕವಿಶ್ರೇಷ್ಠರು ಹೇಳುತ್ತಾರೆ. ಮತ್ತು ಕನ್ಯಾದಾನದ ಸಮಾನ ಗೋದಾನವೊಂದು ಇದೆ. ಹೀಗೆ ಸ್ವತಃ ಭಗವಂತನೇ ಹೇಳಿದ್ದಾನೆ. ಈ ಎಲ್ಲಾ ದಾನಕ್ಕಿಂತಲೂ ಶ್ರೇಷ್ಠವು ವಿದ್ಯಾದಾನ. ವರುತ್ತಿನಿ ಏಕಾದಶಿ ಮಾಡುವುದರಿಂದ ವಿದ್ಯಾದಾನದ ಫಲವು ಮನುಷ್ಯನಿಗೆ ಪ್ರಾಪ್ತವಾಗುವುದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಕನ್ಯಾವಿತ್ತೇನ ಜೀವಂತಿ ಯೇ ನರಾಃ ಪಾಪಮೋಹಿತಾಃ ಪುಣ್ಯಕ್ಷಯಾತ್ತೇ ಗಚ್ಚಂತಿ ವಿರಯಂ ಯಾತನಾಮಯ ತಸ್ಮಾತ್ ಸರ್ವಪ್ರಯತ್ನೇನ ನ ಗ್ರಾಹ್ಯಂ ಕನ್ಯಕಾಧನಂ. ಹರೇ ಕೃಷ್ಣ. ಆಶಾ ಶೆಟ್ಟಿ ಮಾತಾಜಿ. ಆಶಾ ಶೆಟ್ಟಿ ಮಾತಾಜಿ. ಹರೇ ಕೃಷ್ಣ. ಬೇಗ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನ್ಮ್ಯೂಟ್ ಆಗ್ಲಿಲ್ಲ ಮಾತಾಜಿ, ಅದಕ್ಕೆ. ಪಾಪಕ್ಕೆ ಮೂಲವಾದುದು ಮೋಹವು. ಅದರಿಂದ ಯಾವ ಜನರು ತಮ್ಮ ಮಗಳ ದ್ರವ್ಯವನ್ನು ಅಪಹರಿಸುತ್ತಾರೋ ಅವರು ಪ್ರಳಯ ಕಾಲದವರೆಗೆ ನರಕದಲ್ಲಿಯೇ ಬೀಳುತ್ತಾರೆ. ಅದರಿಂದ ಮಗಳ ದ್ರವ್ಯವನ್ನು ಅಪಹರಿಸಬಾರದು. ರಾಜನೇ ಕೇಳು. ಯಾವನು ಅತಿ ಆಸೆಯಿಂದ ಮಗಳನ್ನು ಮಾರುತ್ತಾನೋ ಅವನು ಮುಂದಿನ ಜನ್ಮದಲ್ಲಿ ಬೆಕ್ಕನಾಗಿ ಹುಟ್ಟುತ್ತಾನೆ. ಯಾವನು ಮಗಳನ್ನು ಸಾಲಾಂಕೃತನಾಗಿ ಕನ್ಯಾದಾನ ಮಾಡುತ್ತಾನೋ ಅದರ ಪುಣ್ಯ ಫಲವನ್ನು
ಚಿತ್ರಗುಪ್ತರಿಗೂ ಸಹ ವರ್ಣಿಸಲು ಸಾಧ್ಯವಾಗುವುದಿಲ್ಲ. ಅದರಿಂದ ಕನ್ಯಾದಾನ ಫಲವು ಶ್ರೇಷ್ಠವಾದುದು. ಅದೇ ಪುಣ್ಯವು ಈ ವರೂತಿನಿ ಏಕಾದಶಿ ಮಾಡುವುದರಿಂದ ಮನುಷ್ಯನಿಗೆ ಪ್ರಾಪ್ತವಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇದು ಓದ್ಲಾ ಕಾಸ್ಯಮಲಿಂದ? ಬೇಡ, ನಾನೇ ಹೇಳ್ತೀನಿ. ಕಾಸ್ಯಂ ಮಾಷಂ ಅಸೂರಾಂಶ್ಚ ಚಂಕಾನ್ ಕ್ರೋಧಾವಾಂಸ್ತಥಾ ಶಾಕಂ ಮಧು ಪುರಾನ್ನಂ ಚ ಪುನರ್ಭೋಜನ ಮೈಥುನೆ ವೈಷ್ಣವೋ ವೃತ ಕರ್ತಾ ಚ ದಶಮ್ಯಾಂ ಚ ವರ್ಜಯೇತ್ ದ್ಯೂತ ಕ್ರೀಡಾಂ ಚ ನಿಂದಾಂ ಚ ತಾಂಬುಲಂ ದಂತದಾವನಂ ಪರಾಪವಾದ ಪೈಶೂನ್ಯೇ ಸ್ಥೇಯಂ ಹಿಂಸಾಂ ತಥಾರತಿಂ ಕ್ರೋಧಂ ಚಾನೃತ ವಾಕ್ಯಾನಿ ಹ್ಯೋಕಾದಶಾಂ ವಿವರ್ಜಯೇತ್ ಕಾಂಸ್ಯಂ ಮಾಷಂ ಸುರಾಂ ಕ್ಷೌದ್ರಂ ತೈಲಂ ಪತಿತ ಭಾಷಣಂ ವ್ಯಾಯಾಮಂ ಚ ಪ್ರವಾಸಂ ಚ ಪುನರ್ಭೋಜನ ಮೈಥುನಿ ವೃಷಸೃಷ್ಟ ಮಸೂರಾತ್ರಂ ದ್ವಾದಶ್ಯಾಂ ಪರಿವರ್ಜಯೇತ್. ಇದರ ಅರ್ಥ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಂಚಿನ ಪಾತ್ರೆಯಲ್ಲಿ ಊಟ ಮಾಡುವುದು, ಮಾಂಸ ಭಕ್ಷಣೆ ಮಾಡುವುದು, ಚೆನ್ನಂಗಿ ತಿನ್ನುವುದು, ಹುರಿಕಡ್ಲೆ ತಿನ್ನುವುದು, ಕೋಬಿ ಪಲ್ಯ ತಿನ್ನುವುದು, ಮಧು ತಿನ್ನುವುದು, ಪರಾನ್ನ ಭೋಜನ ಮಾಡುವುದು, ಎರಡನೇ ಬಾರಿಯೂ ಊಟ ಮಾಡುವುದು ಮತ್ತು ಆತುರತ ಕ್ರೀಡೆಯಲ್ಲಿ ತೊಡಗುವುದು, ಈ 10 ಕ್ರಮವನ್ನು ದಶಮಿ ದಿನ ಪೂರ್ಣ ವರ್ಜ ಮಾಡಬೇಕು. ಸುಳ್ಳು ಹೇಳುವುದು, ನಿಂದೆ ಮಾಡುವುದು, ಎಲೆ ಅಡಿಕೆ ತಿನ್ನುವುದು, ಹಲ್ಲು ತಿಕ್ಕುವುದು, ಮಂದಿಯ ಮೇಲೆ ವ್ಯರ್ಥ ಅಪವಾದ ಕೊಡುವುದು, ಪತಿತರ ಸಂಘ ಮಾತನಾಡುವುದು, ಸಿಟ್ಟಿನಿಂದ ಮಾತನಾಡುವುದು, ಈ ಎಲ್ಲವನ್ನು ಏಕಾದಶಿ ದಿವಸ ವರ್ಜ ಮಾಡಬೇಕು. ಕಂಚಿನ ಹರೇ ಕೃಷ್ಣ ಮಾತಾಡಿ. ಧನ್ಯವಾದ. ಸುಗಂಧಿ ಮಾತಾಜಿ. ಹರೇ ಕೃಷ್ಣ. ಇದೆ ನೋಡಿ, ಕಂಚಿನ ಪಾತ್ರೆ. ನನ್ಗೆ ಹೈಲೈಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅದು. ಇಲ್ಲ ಕಂಚಿನ ಪಾತ್ರೆ, ಮಾಂಸ ಭಕ್ಷಣೆ, ಚೆನ್ನಂಗಿ ಕಾಲು, ಜೇನುತುಪ್ಪ, ವ್ಯರ್ಥ ಭಾಷಣ, ವ್ಯಾಯಾಮ, ಪ್ರವಾಸ, 2 ಹೊತ್ತು ಊಟ, ಮೈಥುನ, ಹಜಾಮತಿ, ಕ್ಷೌರ, ತೈಲ, ಅಭ್ಯಂಗ ಸ್ನಾನ ಮಾಡುವುದು, ಈ ಎಲ್ಲವನ್ನು ದ್ವಾದಶಿಯ ದಿವಸ ವರ್ಜ ಮಾಡಬೇಕು. ಇಷ್ಟು ನಿಯಮಗಳನ್ನು ಪಾಲಿಸಿ ಯಾವನು ಈ ವರುದಿನಿ ಏಕಾದಶಿ ಮಾಡುತ್ತಾನೋ ಅವನ ಎಲ್ಲಾ ಪಾಪಗಳು ಭಸ್ಮವಾಗಿ ಅಂತ್ಯದಲ್ಲಿ ಅವನಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಏಕಾದಶಿಯ ದಿವಸ ಜನಾರ್ದನನನ್ನು ಪೂಜೆ ಮಾಡಿ ಜಾಗರಣೆ ಮಾಡುವುದರಿಂದ ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಪರಮಗದ್ದಿಗೆ ಮುಟ್ಟುತ್ತಾನೆ. ಯಾರು ಪಾಪಕ್ಕೆ ಹೆದರುವರೋ ಅವರು ಈ ವರುದಿನಿ ವ್ರತವನ್ನು ಮಾಡಿ ಏಕಾದಶಿ ಮಹಾತ್ಮೆಯನ್ನು ಓದುತ್ತಾನೋ ಹೇಳುತ್ತಾನೋ ಅವನಿಗೆ 1000 ಗೋದಾನ ಮಾಡಿದ ಪುಣ್ಯ ಪ್ರಾಪ್ತವಾಗುತ್ತದೆ. ಎಲ್ಲಾ ಪಾಪಗಳಿಂದ ಮುಕ್ತವಾಗಿ ಕೊನೆಗೆ ವಿಷ್ಣು ಲೋಕವನ್ನು ಹೊಂದುತ್ತಾನೆ. ಇತಿ ಶ್ರೀ ಭವಿಷ್ಯೋತ್ತರ ಪುರಾಣ ವರುದಿನಿ ಏಕಾದಶಿ ಮಹಾತ್ಮೆ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಏಕಾದಶಿ ಮಹಿಮೆ ಅಂದ್ರೆ ಇವತ್ತಿನ ಅಂದ್ರೆ ರವಿವಾರ ಇರುವಂತಹ ಈ ಏಕಾದಶಿಯನ್ನ ನಾವು ವರುದಿನಿ ಏಕಾದಶಿ ಅಂತ ಕರೀತೇವೆ. ಸೊ ಈ ವರುದಿನಿ ಏಕಾದಶಿ ಅನ್ನೋದು ಬರೋದು ಈ ವೈಶಾಖ ಮಾಸದ ಶುಕ್ಲ ಪಕ್ಷದಲ್ಲಿ, ಕೃಷ್ಣ ಪಕ್ಷ ಅಂದ್ರೆ ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತದ್ದು ಈ ವರುದಿನಿ ಏಕಾದಶಿ. ಈ ವರುದಿನಿ ಏಕಾದಶಿ ಮಹಿಮೆಯನ್ನ ಪೂರ್ಣ ಈ ಒಂದು ಈಗ ಓದಿದಂತಹ PDF ಅಲ್ಲಿ ನೀವು ನೋಡಿದ್ದೀರಾ. ಸೊ ಇದ್ರ ಸ್ವಲ್ಪ ಸ್ಟೋರಿಯನ್ನು ಕೂಡ ನಾನು ಹೇಳ್ತೇನೆ. ಹೇಗೆ ಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ್ನೋ ಅದೇ ಒಂದು ಸ್ಟೋರಿ. ಯಾಕೆ ಈ ಒಂದು ವರುದಿನಿ ಏಕಾದಶಿ ಅನ್ನೋದು ಇಷ್ಟು ಕಲ್ಯಾಣಕರವಾದದ್ದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಯುಧಿಷ್ಠಿರ ಕೇಳ್ತಾನೆ ವಾಸುದೇವನಿಗೆ, ಈ ಒಂದು ಚೈತ್ರ ಮಾಸದಲ್ಲಿ ಬರುವಂತಹ ಈ ಕೃಷ್ಣ ಪಕ್ಷದ ವರುದಿನಿ ಏಕಾದಶಿಯನ್ನ ಈ ಚೈತ್ರ ಮಾಸದ ಈ ಏಕಾದಶಿಗೆ ಹೆಸರೇನು, ಏಕಾದಶಿ ಹೆಸರೇನು, ಅದರ ಮಹಿಮೆ ಏನು, ಮತ್ತೆ ಅದರಿಂದ ಯಾವ ಪ್ರಯೋಜನ ಪ್ರಾಪ್ತವಾಗುತ್ತೆ ಅನ್ನೋದನ್ನ ನನಗೆ ತಿಳಿಸು ಅಂತ ಯುಧಿಷ್ಠಿರ ಕೇಳ್ತಾನೆ. ಸೊ ಅದಕ್ಕೆ ಶ್ರೀಕೃಷ್ಣ ಉತ್ತರವಾಗಿ ಹೇಳ್ತಾನೆ, ಹೇ ರಾಜನೇ ಯುಧಿಷ್ಠಿರಿಗೆ ಕೇಳ್ತಾನೆ. ಸೊ ಈ ಏಕಾದಶಿಗೆ ವರುದಿನಿ ಅಂತ ಹೆಸರು.
ವರೂಥ. ವರೂಥ ಅಂತಂದ್ರೆ ಸಂಸ್ಕೃತದಲ್ಲಿ ರಕ್ಷಣೆಯನ್ನ ಕೊಡುವಂತಹ ಒಂದು ವ್ರತ. ಮತ್ತೆ ವರೂಥಿನಿ ಅಂತಂದ್ರೆ ಇನ್ನೊಂದು ಹೇಳ್ತೇವೆ ನಾವು ಸೈನ್ಯ. ಈ ಒಂದು ಸೈನ್ಯದ ಪಡೆ ಹೇಗೆ ನಮ್ಗೆ ರಕ್ಷಣೆಯನ್ನು ಕೊಡುತ್ತೋ ಅದೇ ತರ ಈ ವರೂಥಿನಿ ಅನ್ನೋದು ಈ ವ್ರತವನ್ನ ಮಾಡೋದ್ರಿಂದ ನಮ್ಗೆ ರಕ್ಷಣೆಯನ್ನ ಕೊಡುವಂಥದ್ದು. ಇದರಿಂದ ನಮ್ಗೆ ಯಾವ್ಯಾವ ಪ್ರಯೋಜನ ಇದೆ ಅನ್ನೋದನ್ನ ನಾವು ನೋಡೋಣ. ಈ ಒಂದು ವ್ರತವನ್ನ ಮಾಡೋದ್ರಿಂದ ನಮ್ಗೆ ಇಹಲೋಕ ಮತ್ತೆ ಪರಲೋಕ ಪ್ರಾಪ್ತವಾಗುತ್ತೆ. ಸೊ ಮೊದಲು ಇದನ್ನ ಸ್ಟೋರಿಯನ್ನ ಕೇಳೋಣ, ಆಮೇಲೆ ನಾನು ನಿಮ್ಗೆ ಇದರ ಪ್ರಯೋಜನವನ್ನ ತಿಳಿಸ್ತೇನೆ. ಈ ಒಂದು ಕಥೆಯನ್ನ ಯುಧಿಷ್ಠಿರ ಕೃಷ್ಣನಿಗೆ ಕೇಳಿದಾಗ ಕೃಷ್ಣ ಹೇಳ್ತಾನೆ, ಈ ಒಂದು ಭೂಲೋಕದಲ್ಲಿ ಮಾಂಧಾತ ಎಂಬ ಒಬ್ಬ ರಾಜ ಇದ್ದ. ಅವನು ಬಹಳ ಒಳ್ಳೆಯ ವ್ಯಕ್ತಿ. ಯಾವಾಗ್ಲೂ ಕೂಡ ತಪಸ್ಸಿನಲ್ಲಿ ಯಜ್ಞದಲ್ಲಿ ತೊಡಗೋದು, ಸೊ ಎಲ್ಲರಿಗೂ ಕೂಡ ದಾನವನ್ನ ಕೊಡುವುದು, ಸೊ ಬಹಳ ಪುಣ್ಯವನ್ನ ಅವನು ಗಳಿಸ್ಕೊಳ್ತಾ ಇದ್ದ. ಸೊ ಬಹಳ ಒಳ್ಳೆಯ ರಾಜನವನಾಗಿದ್ದ. ಅವನಿಗೆ ತಪಸ್ಸು ಅಂದ್ರೂ ಕೂಡ ಅಷ್ಟೇ ಇಷ್ಟವಾದದ್ದು. ಹಾಗಾಗಿ ಅವನು ಒಂದು ಕಾಡಿನಲ್ಲಿ ತಪಸ್ಸಿಗೆ ಹೋದಾಗ, ತಪಸ್ಸು ಮಾಡ್ತಾ ಇರುವಾಗ ಅವನು ಮಗ್ನನಾಗಿ ತಪಸ್ಸಿನ ಧ್ಯಾನದಲ್ಲಿ ತೊಡಗಿದ್ದಾಗ ಅಲ್ಲೊಂದು ಕರಡಿ ಬಂತು. ಆ ಕರಡಿ ಬಂದು ಆ ಕರಡಿಗೆ ವಾಸನೆಯನ್ನ ನೋಡಿದಾಗ ಮನುಷ್ಯ ಅಂತ ಗೊತ್ತಾಯ್ತು. ಆವಾಗ ಅದು ಅವನನ್ನ ಹಿಡಿದು ಎಳಿಲಿಕ್ಕೆ ಪ್ರಯತ್ನವನ್ನ ಮಾಡಿತ್ತು ಆ ಕರಡಿ. ಆದ್ರೂ ಕೂಡ ತಾನು ತಪಸ್ಸಿನ ಧ್ಯಾನದಲ್ಲಿ ಇರೋದ್ರಿಂದ ಈ ಮಾಂಧಾತ ರಾಜ ಸ್ವಲ್ಪ ಕೂಡ ಗಲಿಬಿಲಿ ಆಗ್ಲಿಲ್ಲ. ಅವನು ಮತ್ತೆ ತನ್ನ ಧ್ಯಾನದಲ್ಲಿ ತೊಡಗಿದ. ಮತ್ತೆ ಭಗವಂತನ ವಿಷ್ಣುವಿನ ಜಪವನ್ನ ಧ್ಯಾನವನ್ನ ಮಾಡ್ಲಿಕ್ಕೆ ಮುಂದಾದ. ಜೊತೆಗೆ ಅವನು ಕಾಲನ್ನ ಹಿಡಿದು ಎಳೆಯಲಿಕ್ಕೆ ಪ್ರಾರಂಭ ಮಾಡಿತ್ತು ಆ ಕರಡಿ. ಆದ್ರೂ ಕೂಡ ಅವನು ಎದ್ದು ಅದರಿಂದ ತಪ್ಪಿಸ್ಕೊಳ್ಬೇಕು, ಓಡ್ಬೇಕು ಅಂತ ಒಂದಿಷ್ಟುನು ಕೂಡ ಅವನು ತನ್ನ ಧ್ಯಾನವನ್ನ ಭಂಗ ಮಾಡ್ಲಿಲ್ಲ. ಮತ್ತೆ ಜೊತೆಗೆ ಭಗವಂತನ ನಾಮವನ್ನ ಜಪಿಸ್ತಾ ಕೂತ್ಕೊಂಡ್ಬಿಟ್ಟ. ಆವಾಗ ಭಗವಂತ ಸ್ವತಃ ತಾನೇ ಬಂದು ಆ ಒಂದು ಕರಡಿಯನ್ನ ಅಲ್ಲಿಂದ ಓಡಿಸಿದಾಗ ಅದು ಕರಡಿ ಬಿಟ್ಟು ತೊಲಗಿತ್ತು. ಆವಾಗ ಮಾಂಧಾತ ರಾಜ ಭಗವಂತನೇ ಬಂದು ಈ ಒಂದು ಕರಡಿಯನ್ನ ಓಡಿಸಿದ ಅಂತ ಹೇಳಿ ಕಣ್ಣು ತೆಗೆದು ನೋಡಿದಾಗ ಅವನ ಕಾಲು ಅಲ್ಲಿ ಇರ್ಲಿಲ್ಲ. ಕಾಲು ಪೂರ್ಣ ಒಂದು ಬಲಗಡೆಯ ಕಾಲನ್ನ ತಿಂದು ಹೋಗ್ಬಿಟ್ಟಿತ್ತು ಆ ಕರಡಿ. ಸೊ ರಕ್ತ ಸುರಿತಾ ಇತ್ತು. ಇದನ್ನ ನೋಡ್ಬಿಟ್ಟು ಅವನಿಗೆ ರಾಜ ಆದ್ರೂ ಕೂಡ ಅವನು ತನ್ನ ಒಂದಿಷ್ಟು ಕೂಡ ದುಃಖವನ್ನ ಪಡ್ಲಿಲ್ಲ. ಆದ್ರೆ ಅಲ್ಲಿ ಭಗವಂತನನ್ನ ನೋಡಿ ಅವನು ಖುಷಿಯಾದ, ಸಂತೋಷವನ್ನ ವ್ಯಕ್ತಪಡಿಸಿದ. ಸೊ ಇದಕ್ಕೆ ಪ್ರತಿಯಾಗಿ ಭಗವಂತ ಅವನಿಗೆ ಒಂದು ಪರಿಹಾರವನ್ನ ಕೊಟ್ಟ. ಸೊ ನೀನು ಒಬ್ಬ ಒಳ್ಳೆಯ ರಾಜ, ನೀನು ಈ ರಾಜ್ಯವನ್ನ ಆಳಬೇಕು. ಹಾಗಾಗಿ ನೀನು ಈ ಒಂದು ಏಕಾದಶಿ, ವರೂಥಿನಿ ಏಕಾದಶಿಯನ್ನ ನೀನು ಮಾಡು. ನೀನು ಹೇಗೆ ಮಾಡ್ಬೇಕು ಅನ್ನುವಂತಹ ಒಂದು ವಿಧಾನವನ್ನು ಕೂಡ ತಿಳಿಸಿದ. ನೀನು ಮಥುರೆಗೆ ಹೋಗು. ಮಥುರೆಯಲ್ಲಿ ಅಲ್ಲಿ ಒಂದು ನರಸಿಂಹನ ಮೂರ್ತಿಯ ಮುಂದ್ಗಡೆ ನೀನು ಪೂಜೆಯನ್ನ ಮಾಡಿ ಈ ವ್ರತವನ್ನ ಆಚರಿಸು ಅಂತ ಒಂದು ಪರಿಹಾರವನ್ನ ತಿಳಿಸ್ತಾನೆ ಭಗವಂತ. ಆವಾಗ ಅದೇ ತರ ಆ ಒಂದು ನರಸಿಂಹ ಮೂರ್ತಿಗೆ ಈ ಪೂಜೆಯನ್ನ ಸಲ್ಲಿಸಿ ಏಕಾದಶಿ ವ್ರತವನ್ನ, ದಶಮಿ, ಏಕಾದಶಿ ಮತ್ತೆ ದ್ವಾದಶಿ 3 ದಿನನೂ ಕೂಡ ಆ ನರಸಿಂಹ ದೇವನಿಗೆ ಅವನು ಮುಡಿಪಾಗಿಟ್ಟ. ಹೀಗೆ ಮಾಡಿದಾಗ ಅವನ ಕಾಲು ಮತ್ತೆ ಅವನು ಪುನಃ ಪಡೆದ. ಅಂದ್ರೆ ಒಂದು ರಕ್ಷಣೆ. ಅವನ ಇಂದ್ರಿಯಗಳು ಎಷ್ಟು ಐಹಿಕ ಪ್ರಾಪಂಚಿಕವಾದ್ರೂ ಕೂಡ ಭಗವಂತ ವ್ಯಕ್ತಿಗಳಿಗೆ ಇಂಥ ಒಂದು ಸೌಲಭ್ಯ ಅಂದ್ರೆ ಇತರರಿಗೆ ರಕ್ಷಣೆಯನ್ನ ಕೊಡ್ಲಿಕ್ಕೆ ಅವನ ಒಂದು ರಕ್ಷಣೆಯನ್ನು ಕೂಡ ಮಾಡ್ತಾನೆ. ಯಾಕಂದ್ರೆ ಅವನು ಕ್ಷತ್ರಿಯ ಆಗಿರೋದ್ರಿಂದ ಪ್ರಜೆಗಳ ರಕ್ಷಣೆ ಅವನು ಮಾಡ್ಬೇಕಾಗಿರೋದ್ರಿಂದ ಅಂತ ರಕ್ಷಣೆ ಎಲ್ಲರಿಗೂ ಸಿಗ್ಲಿ ಅಂತ ಹೇಳಿ ಭಗವಂತ ಮಾಂಧಾತನ ರಕ್ಷಣೆಯನ್ನು ಕೂಡ ಮಾಡಿದ. ಹಾಗಾಗಿ ಈ ಒಂದು ವರೂಥಿನಿ ಏಕಾದಶಿ ರಕ್ಷಣೆಯನ್ನ ಕೊಡುವಂಥದ್ದು ಭಗವಂತನಿಂದ. ಮತ್ತೆ ಇದರ ಪ್ರಯೋಜನಗಳು ಅಷ್ಟು ಇಷ್ಟು ಅಲ್ಲ, ಬಹಳಷ್ಟು ಪ್ರಯೋಜನಗಳು ಈ ವರೂಥಿನಿ ಏಕಾದಶಿಯಿಂದ ಇದೆ. ಈ ವರೂಥಿನಿ ಏಕಾದಶಿಗೆ ಈಗ ಕೆಲವೊಬ್ರು ಹೇಳ್ತಾರೆ ಹೆಣ್ಣು ಮಕ್ಕಳು ಇಲ್ಲದೆ ಇರೋರು, ಕೇವಲ ಗಂಡು ಮಕ್ಕಳು ಇರುತ್ತೆ. ಈಗ ಇಲ್ಲಿ ಇನ್ನೊಂದು ಉಲ್ಲೇಖ ಬರುತ್ತೆ. ಏನು ಅಂತ ಅಂದ್ರೆ ಕನ್ಯಾದಾನ ಅನ್ನೋದು ಒಂದು ಉಲ್ಲೇಖ ಬರುತ್ತೆ. ಸೊ ಕನ್ಯಾದಾನ ಶ್ರೇಷ್ಠವಾದದ್ದು ಅಂತ ತಿಳಿಸಲಾಗಿದೆ. ಯಾರಿಗೆ ಕನ್ಯೆ ಅಂದ್ರೆ ಮಗಳು ಇಲ್ಲವೋ ಅವರಿಗೆ. ಮತ್ತೆ ಕನ್ಯಾದಾನ ಶ್ರೇಷ್ಠ ಅಂತೀರಿ, ನಮಗೆ ಹೆಣ್ಣು ಮಕ್ಕಳೇ ಇಲ್ಲ, ಮತ್ತೆ ನಮ್ಗೆ ಈ ಒಂದು ಕನ್ಯಾದಾನದಿಂದ ನಾವು ವಂಚಿತರಾದ್ವಿ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕನ್ಯೆ ಇಲ್ಲದೆ ಇದ್ರೂ ಕೂಡ ಅವರು ಈ ಒಂದು ವರೂಥಿನಿ ಏಕಾದಶಿಯನ್ನ ಮಾಡಿದ್ರೆ ಕನ್ಯಾದಾನ ಮಾಡಿದಷ್ಟೇನೆ ಪ್ರಯೋಜನ ಅವ್ರಿಗೆ ಸಿಗುತ್ತೆ. ಹಾಗಾಗಿ ಅದನ್ನು ಒಂದು ಪರ್ಯಾಯವಾಗಿ ಭಗವಂತ ಇಲ್ಲಿ ನಮ್ಗೆ ಈ ಪ್ರಯೋಜನಗಳನ್ನ ತಿಳಿಸ್ತಾನೆ. ಒಂದೊಂದಾಗಿ ಇದರ
ವ್ರತವನ್ನ ಆಚರಿಸೋದ್ರಿಂದ ಆಗುವಂತ ಪ್ರಯೋಜನವನ್ನ ನಾವು ನೋಡೋಣ. ಈ ವ್ರತದಿಂದ ಈ ಇಹಲೋಕ ಮತ್ತೆ ಪರಲೋಕ ಅಂತ ಹೇಳ್ತದೆ. ಮೇಲಿನ ಲೋಕಗಳಿಗೂ ಕೂಡ ಮತ್ತೆ ಈ ಭೂಮಿಯಲ್ಲಿನೂ ಕೂಡ ಕೆಳಗಿನ ಲೋಕಗಳಲ್ಲೂ ಕೂಡ ಈ ವ್ರತವನ್ನ ಆಚರಿಸಿದ್ರೆ ಅದ ಊರ್ಧ್ವ ಲೋಕ, ಮಧ್ಯಲೋಕ, ಅಧೋಲೋಕ, ಪಾತಾಳ ಲೋಕದಲ್ಲಾಗ್ಲಿ, ಭೂಮಿಯಲ್ಲಾಗ್ಲಿ ಅಥವಾ ಮೇಲೆ ಸ್ವರ್ಗ ಲೋಕಗಳಲ್ಲಾಗ್ಲಿ ಈ ಒಂದು ವ್ರತವನ್ನ ಆಚರಿಸೋದ್ರಿಂದ ನಾವು ಸೌಭಾಗ್ಯವಂತರಾಗ್ತೇವೆ, ಕಲ್ಯಾಣ ಪ್ರಾಪ್ತಿ ಆಗತ್ತೆ. ಸೊ ಈ ವ್ರತ ಮಾಡೋದ್ರಿಂದ ನಮ್ಗೆ ನಿರಂತರ ಸುಖ ಪ್ರಾಪ್ತಿ ಆಗತ್ತೆ ಅನ್ನೋದನ್ನ ಭಗವಂತ ತಿಳಿಸ್ತಾನೆ. ಮತ್ತೆ ನಾವು ಮಾಡಿದಂತಹ ಈ ಪೂರ್ವ ಕಾಲದಲ್ಲಿ ಮಾಡಿರುವಂತಹ ಪಾಪಗಳೆಲ್ಲೂ ಕೂಡ ಸುಟ್ಟು ಭಸ್ಮವಾಗಿ ಮತ್ತೆ ಸೌಭಾಗ್ಯ ಪ್ರಾಪ್ತಿ ಆಗತ್ತೆ. ಈ ಏಕಾದಶಿ ಈ ಎಲ್ಲ ಜನರಿಗೂ ಕೂಡ ಇಷ್ಟ ಭೋಗ ಅಂತ ಹೇಳ್ತಾರೆ. ಇಷ್ಟ ಭೋಗ ಅಂತಂದ್ರೆ ಅವ್ರಿಗೆ ಇಷ್ಟವಾದದ್ದು. ಸೊ ಅವ್ರಿಗೆ ಏನ್ ಬೇಕು ಆ ಬಯಕೆಗಳನ್ನ ಕೊಟ್ಟು ಅವರನ್ನ ಮುಕ್ತಿಯನ್ನ ಕೊಡುವಂತಹ ಏಕಾದಶಿ ಇದು. ಮತ್ತೆ ಈ ಏಕಾದಶಿಯನ್ನ ಮಾಡೋದ್ರಿಂದ ಪಾಪ ನಾಶ ಆಗತ್ತೆ. ಮತ್ತೆ ನಾವು ಈ ಜನನ ಮರಣ ಚಕ್ರದಿಂದನೂ ಕೂಡ ಮುಕ್ತಿಯನ್ನ ಪಡಿತೇವೆ. ಎಲ್ಲಿವರೆಗೂ ಅಂತಂದ್ರೆ ಆ ಗರ್ಭವಾಸ ಅಂತಂದ್ರೆ ನಾವು ಜನನ ಪಡಿತೇವೆ ಅದರ ಅರ್ಥ. ಸೊ ಆ ಗರ್ಭವಾಸದಿಂದನೂ ಕೂಡ ನಾವು ಮುಕ್ತಿಯನ್ನ ಪಡಿತೇವೆ. ಜನನ ನಾವು ಆಗೋದು ಗರ್ಭದಿಂದಾನೆ, ಹಾಗಾಗಿ ಆ ಗರ್ಭವಾಸದಿಂದನೂ ಕೂಡ ನಾವು ಮುಕ್ತಿಯನ್ನ ಪಡಿತೇವೆ. ಸೊ ಈಗಾಗ್ಲೇ ಹೇಳಿರೋ ಹಾಗೆ ಈ ವರುತಿನಿ ವ್ರತ ಮಾಡೋದ್ರಿಂದ ಮಾಂಧಾತ ರಾಜ ಹೇಗೆ ತನ್ನ ಒಂದು ಕಾಲನ್ನ ಮರಳಿ ಪಡ್ಕೊಂಡು ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ. ಸೊ ಮತ್ತೆ ಇನ್ನೊಂದು ಇದಕ್ಕೆ ಕತೆ ಇದೆ, ದುಂದು ಮಹಾರಾಜನ ಒಂದು ಕತೆ. ದುಂದು ಇವನು ತ್ರಿಶಂಕುವಿನ ಮಗ. ತ್ರಿಶಂಕು ಯಾರು ಅಂತಂದ್ರೆ ಇಕ್ಷ್ವಾಕು ವಂಶದವನು. ಇಕ್ಷ್ವಾಕುವಿನ ವಂಶದ ರಾಜ ತ್ರಿಶಂಕುನ ಮಗ ದುಂದು ಮಹಾರಾಜ ಒಂದು ದಿನ ಅವನ ಒಂದು ತಪ್ಪಿನಿಂದಾಗಿ ಶಿವ ಅವನಿಗೆ ಶಾಪವನ್ನ ಕೊಟ್ಬಿಡ್ತಾನೆ. ಆ ಶಾಪದಿಂದ ದುಂದು ರಾಜನಿಗೆ ಕುಷ್ಠರೋಗ ಬಂದ್ಬಿಡುತ್ತೆ. ಸೊ ಆ ಕುಷ್ಠರೋಗ ಎಲ್ಲೆಲ್ಲೂ ಏನು ಮಾಡಿದ್ರು ಕೂಡ ಪರಿಹಾರ ಆಗುವಂಥದ್ದಲ್ಲ. ಹಾಗಾಗಿ ಅವನಿಗೆ ಬಹಳಷ್ಟು ಗರಿಷ್ಠವಾದಂತಹ ಕುಷ್ಠರೋಗ ಬಂದಾಗ ಅವನು ಇದಕ್ಕೆ ಪರಿಹಾರವನ್ನ ಕೇಳಿದಾಗ ಮತ್ತೆ ಈ ಪರಿಹಾರ ರೂಪದಲ್ಲಿ ಈ ಒಂದು ವರುತಿನಿ ಏಕಾದಶಿಯನ್ನ ಮಾಡುವಂತ ಸಲಹೆ ಅವನಿಗೆ ಸಿಕ್ತು. ಆ ವರುತಿನಿ ಏಕಾದಶಿಯನ್ನ ಮಾಡಿ ದುಂದು ಮಹಾರಾಜ ತನ್ನ ಕುಷ್ಠರೋಗದ ನಿವಾರಣೆಯನ್ನ ಮಾಡ್ಕೊಂಡ. ಹೀಗೇನೆ ಅನೇಕ ರಾಜರುಗಳು ಇದ್ದಾರೆ ಈ ವ್ರತವನ್ನ ಮಾಡಿ ಸ್ವರ್ಗಕ್ಕೆ ಹೋದವರಿದ್ದಾರೆ. ತಮ್ಮ ಇಚ್ಛೆಗಳನ್ನ ತಮ್ಮ ದೇಹದ ಅಂಗಾಂಗಗಳಲ್ಲಿ ಯಾವುದೇ ಅನಾರೋಗ್ಯವಾಗ್ಲಿ ಅಥವಾ ಈ ಒಂದು ಸಮಸ್ಯೆ ಏನಾದ್ರೂ ಇದ್ರೂ ಕೂಡ ಅವರು ಪರಿಹಾರವನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಈ ವ್ರತದಿಂದ ಮತ್ತೇನೇನು ಫಲಗಳನ್ನ ಸಿಗುತ್ತೆ ಅನ್ನೋದನ್ನ ನೋಡೋಣ. ಈಗ ನಾವು 1000 ವರ್ಷ ತಪಸ್ಸು ಮಾಡ್ತೀವಲ್ಲ, ಅಷ್ಟು ಪುಣ್ಯ ನಮ್ಗೆ ಇದು ಒಂದು ಏಕಾದಶಿ ಮಾಡೋದ್ರಿಂದ ಸಿಗುತ್ತಂತೆ. 1000 ವರ್ಷ ತಪಶ್ಚರ್ಯ ಎಲ್ಲಿ ನಾವು ತಪಸ್ಸನ್ನ ಮಾಡ್ತಿದ್ವಿ ಈ ತ್ರೇತಾಯುಗದಲ್ಲಿ, ಏನಿವ್ ನಾವು ತಪಸ್ಸನ್ನ ಮಾಡ್ತಿದ್ವೋ ಅದೇ ಈ ಕಲಿಯುಗದಲ್ಲಿ ಈ ಒಂದು ವ್ರತವನ್ನ ಆಚರಿಸೋದ್ರಿಂದ, ವರುಥಿನಿ ಏಕಾದಶಿಯನ್ನ ಮಾಡೋದ್ರಿಂದ ಆ 1000 ವರ್ಷ ತಪಶ್ಚರ್ಯ ಮಾಡಿದಷ್ಟು ಪುಣ್ಯ ಫಲ ನಮ್ಗೆ ಒದಗುತ್ತೆ. ಮತ್ತೆ ಇನ್ನೊಂದು ಏನು ಫಲ ಅಂತಂದ್ರೆ, ಕುರುಕ್ಷೇತ್ರದಲ್ಲಿ ಯಾವಾಗ ಸೂರ್ಯಗ್ರಹಣ ಚಂದ್ರಗ್ರಹಣ ಎರಡನ್ನೂ ಕೂಡ ಬಂದಿತ್ತು, ಆವಾಗ ಕುರುಕ್ಷೇತ್ರದಲ್ಲಿ ಎಷ್ಟು ಅವರು ಸ್ವರ್ಣ ಈ ಸೂರ್ಯಗ್ರಹಣದಲ್ಲಿ ಈ ಬಂಗಾರವನ್ನ ದಾನ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಯಾರು ಬಂಗಾರವನ್ನ ದಾನ ಮಾಡ್ಲಿಕ್ಕೆ ಆಗೋದಿಲ್ವೋ ಅವರು ಈ ವರುಥಿನಿ ಏಕಾದಶಿಯನ್ನ ಮಾಡಿದ್ರೆ 8,000 ತೊಲೆ ಬಂಗಾರವನ್ನ ದಾನ ಮಾಡಿದಷ್ಟು ಪುಣ್ಯ ಅವ್ರಿಗೆ ಸಿಗುತ್ತಂತೆ. ಅಷ್ಟೊಂದು ಪುಣ್ಯ ಅಂದ್ರೆ ಇಲ್ಲಿ ದಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಈ ವರುಥಿನಿ ಏಕಾದಶಿಯನ್ನ ಮಾಡಿದ್ರೆ ಈ ಒಂದು ಸೂರ್ಯಗ್ರಹಣದಲ್ಲಿ ನಾವು ಬಂಗಾರ ದಾನ ಮಾಡಿದಷ್ಟು ಪುಣ್ಯ ಫಲ ನಮ್ಗೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಕುರುಕ್ಷೇತ್ರದಲ್ಲಿಯೂ ಕೂಡ ಹಾಗೆ ಆಗಿತ್ತು. ಈ ಏಕಾದಶಿ ಮಾಡೋದ್ರಿಂದ ಮನುಷ್ಯನಿಗೆ ಪುಣ್ಯ ಫಲ ಸಿಗುತ್ತೆ. ಅಲ್ಲಿ ಕೂಡ 1000 ತೊಲೆ ಬಂಗಾರ ದಾನವನ್ನ ಮಾಡಲಾಗಿತ್ತು. ಯಾವ ಮನುಷ್ಯ ಶ್ರದ್ಧೆಯಿಂದ ಈ ವ್ರತವನ್ನ ಮಾಡುವನೋ ಅವನು ಇಹಲೋಕ ಮತ್ತೆ ಪರಲೋಕವನ್ನ ಅವನು ತಲುಪ್ತಾನೆ. ಮತ್ತೆ ಪತೀತರನ್ನ ಪಾವನವನ್ನಾಗಿ ಮಾಡುತ್ತೆ. ಸೊ ಮಹಾಪಾತಕಗಳನ್ನ ಇದು ನಾಶ ಮಾಡುತ್ತೆ. ಮತ್ತೆ ಜೊತೆಗೆ ಸಕಲ ಐಶ್ವರ್ಯಗಳನ್ನ ಭೋಗಗಳನ್ನ ನಮಗೆ ಕೊಡುತ್ತೆ. ಮತ್ತೆ ಮುಕ್ತಿಯನ್ನು ಕೊಟ್ಟು ಮುಕ್ತಿಯನ್ನು ಕೂಡ ದೊರಕಿಸುತ್ತೆ. ಮತ್ತೆ ಈ ದಾನ ಅಂತ ಹೇಳ್ತಾರೆ ಭಗವಂತ. ಈ ದಾನ ಅಂತಂದಾಗ ಬಹಳಷ್ಟು ದಾನಗಳಿದೆ. ಆ ದಾನಗಳನ್ನ ಕೃಷ್ಣ ಯುಧಿಷ್ಠಿರನಿಗೆ ಒಂದೊಂದಾಗಿ ಹೇಳ್ತಾ ಹೋಗ್ತಾ ಇದ್ದಾನೆ. ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅಂದ್ರೆ ಇದರಲ್ಲಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ
ಆರೋಹಣ ಪದ್ಧತಿಯಲ್ಲಿ ಯಾವುದು ಹೆಚ್ಚು ಶ್ರೇಷ್ಠ ಅನ್ನೋದನ್ನ ತಿಳಿಸ್ತಾ ಹೋದ. ಇಲ್ಲಿ ಅಶ್ವದಾನ ಬಹಳ ಶ್ರೇಷ್ಠವಾದಂತೆ, ಅಶ್ವದಾನಕ್ಕೂ ಕೂಡ ಶ್ರೇಷ್ಠವಾದದ್ದು ಗಜದಾನ, ಗಜದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಭೂಮಿದಾನ, ಭೂಮಿದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಎಳ್ಳು ದಾನ, ಎಳ್ಳು ದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಬಂಗಾರದ ದಾನ, ಬಂಗಾರ ದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಅನ್ನದಾನ, ಅನ್ನದಾನಕ್ಕಿಂತಲೂ ಶ್ರೇಷ್ಠವಾದದ್ದು ಇಲ್ಲಿ ಹೇಳ್ತಾ ಹೋಗ್ತಾನೆ ಮುಂದೆ ಭಗವಂತ, ಅನ್ನದಾನಕ್ಕೂ ಕೂಡ ಶ್ರೇಷ್ಠವಾದದ್ದು ಗೋದಾನ, ಗೋದಾನಕ್ಕೂ ಶ್ರೇಷ್ಠವಾದದ್ದು, ಅನ್ನದಾನಕ್ಕೂ ಶ್ರೇಷ್ಠವಾದದ್ದು ಕನ್ಯಾದಾನ, ಕನ್ಯಾದಾನಕ್ಕೂ ಶ್ರೇಷ್ಠವಾದದ್ದು ಗೋದಾನ, ಗೋದಾನಕ್ಕಿಂತಲೂ ಶ್ರೇಷ್ಠವಾದದ್ದು ವಿದ್ಯಾದಾನ. ಸೊ ಹೀಗೆ ಅತ್ಯುನ್ನತವಾದಂತಹ ದಾನ ವಿದ್ಯಾದಾನ. ಸೊ ಹಾಗಾಗಿ ವಿದ್ಯೆಯನ್ನ ಯಾವುದಕ್ಕೂ ಕೂಡ ಮಾರೋದಿಲ್ಲ. ಸೊ ಯಾರು ವಿದ್ಯೆಯನ್ನ ಮಾರ್ತಾರೋ ಅವರು ಕಾಣಲಾರ್ದಷ್ಟು ಪಾಪಗಳನ್ನ ಪಡಿತಾರಂತೆ. ಹಾಗಾಗಿ ಯಾವುದೇ ವಿದ್ಯೆ ಅವರಿಗೆ ಈ ಆಧ್ಯಾತ್ಮಿಕತೆಯಲ್ಲಿ ಇದ್ರೂ ಕೂಡ ಅವರು ಆ ವಿದ್ಯೆಯನ್ನ ಯಾವುದೇ ಒಂದು ಐಹಿಕ ಭೋಗಕ್ಕಾಗಿ ಬಳಸಲಾರದೆ ಇತರ ಒಂದು ಉಪಯೋಗಕ್ಕಾಗಿ ಭಕ್ತಿಗಾಗಿ ಅದನ್ನ ಮುಡಿಪಾಗಿರ್ಬೇಕು ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಜೊತೆಗೆ ಅನ್ನವನ್ನು ಕೂಡ ವಿಕ್ರಯ ಮಾಡೋ ಹಾಗಿಲ್ಲ, ವ್ಯಾಪಾರವನ್ನ ಮಾಡೋ ಹಾಗಿಲ್ಲ. ಹಾಗಾಗಿ ಅನ್ನದಾನವೂ ಕೂಡ ಶ್ರೇಷ್ಠ. ಹಾಗಾಗಿ ಗುಡಿ ಗುಂಡಾರಗಳಲ್ಲಿ ನಾವು ನೋಡ್ತೇವೆ, ಎಲ್ಲ ಕಡೆಗೂ ಪ್ರಸಾದವನ್ನ ಹಂಚ್ತಾರೆ. ಯಾಕೆ? ಇದೇ ಅದರ ಮಹಿಮೆ. ಅನ್ನದಾನ ಬಹಳ ಶ್ರೇಷ್ಠವಾದದ್ದು. ಮತ್ತೆ ಭಗವಂತ ಇಲ್ಲಿ ತಿಳಿಸ್ತಾನೆ ಕನ್ಯಾದಾನ ಏಕೆ ಶ್ರೇಷ್ಠ ಅನ್ನೋದನ್ನು ಕೂಡ. ಸೊ ಕನ್ಯಾದಾನವೂ ಕೂಡ ಹಾಗೇನೆ, ಕನ್ಯಾದಾನ ಯಾವುದೇ ಆಪೇಕ್ಷೆ ಇಲ್ಲದೆ ಕನ್ಯಾದಾನವನ್ನ ಮಾಡೋದು. ಸೊ ಮದುವೆ ಮಾಡುವಾಗ ತಂದೆ ತಾಯಿಗಳು ಕನ್ಯಾದಾನವನ್ನ ಮಾಡ್ತಾರೆ. ಅಲ್ಲಿ ಅವರಿಗೆ ಸಿಗುವಂತಹ ಫಲ ಅಷ್ಟಿಷ್ಟಲ್ಲ. ಈ ಏಕಾದಶಿ ಮಾಡೋದ್ರಿಂದ ಇಲ್ಲಿವರೆಗೂ ನಾವು ಏನು ತಿಳ್ಕೊಂಡ್ವೋ ಆ ಪ್ರಯೋಜನಗಳೆಲ್ಲವೂ ಕೂಡ ಇದರಿಂದ ಸಿಗುತ್ತೆ. 1000 ಗೋದಾನ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತೆ. 1000 ತೊಲೆ ಬಂಗಾರವನ್ನ ದಾನ ಮಾಡಿದಷ್ಟು ಪುಣ್ಯ ಈ ಒಂದು ಕನ್ಯಾದಾನ ಮಾಡೋದ್ರಿಂದ ಸಿಗುತ್ತೆ. ಆದ್ರೆ ಈ ಕನ್ಯಾದಾನ ಮಾಡುವಾಗ ಯಾವುದೇ ಒಂದು ಆಪೇಕ್ಷೆಯಿಂದ ಕನ್ಯಾದಾನವನ್ನ ಮಾಡಿದಾಗ ಅದರ ಪಾಪವನ್ನ ನಾವು ಮೀರಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದರ ಪಾಪ ಗರಿಷ್ಠವಾಗಿ ಹೋಗುತ್ತೆ ಅನ್ನೋದನ್ನ ಭಗವಂತ ತಿಳಿಸಿದ. ಇದ್ರ ಜೊತೆಗೆ ಇನ್ನೊಂದು ವಿಷಯವನ್ನ ಹೇಳಿದ್ದಾರೆ. ಈಗ ಯಾವ ತಂದೆ ತಾಯಿಗಳು ಅಥವಾ ತಂದೆ ಈ ಮಗಳ ದ್ರವ್ಯ ಅಂತ ಹೇಳ್ತಾರೆ, ಮಗಳ ದ್ರವ್ಯವನ್ನ ಅಪಹರಿಸೋದು ಅಂತ ಹೇಳ್ತಾರೆ. ಹಾಗಂದ್ರೆ ಈಗ ಮಗಳು ಜಾಬ್ ಮಾಡ್ತಾ ಇದ್ರೆ, ಕೆಲಸ ಮಾಡ್ತಾ ಇದ್ರೆ ದುಡ್ಡು ಬರುತ್ತೆ. ಸೊ ಆ ದುಡ್ಡನಲ್ಲಿ ತಾವು ತಮ್ಮ ಜೀವನವನ್ನ ನಡೆಸುವಂಥದ್ದು, ತಾವು ಅವರು ಭೌತಿಕವಾಗಿ ಅಂದ್ರೆ ಎಲ್ಲ ಸಬಲರಾದ್ರೂ ಕೂಡ, ದೈಹಿಕವಾಗಿ ಸಬಲರಾದ್ರೂ ಕೂಡ ತಾವು ಯಾವುದೇ ಒಂದು ಕಾರ್ಯವನ್ನ ಮಾಡದೆ ಕೇವಲ ತಮ್ಮ ಮಗಳ ಅಥವಾ ಹೆಣ್ಣಿನ ಒಂದು ಆಶ್ರಯದಲ್ಲಿ ಅವರು ಇದ್ರೆ ಇದರಷ್ಟು ಪಾಪ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಸೊ ಅವರು ಖಂಡಿತವಾಗಿಯೂ ಕೂಡ ನರಕ ಪ್ರಾಪ್ತಿ ಆಗತ್ತೆ ಅನ್ನೋದನ್ನು ಕೂಡ ಇಲ್ಲಿ ಭಗವಂತ ತಿಳಿಸ್ತಾನೆ. ಸೊ ಹಾಗಾಗಿ ಇಲ್ಲಿ ಮತ್ತೆ ಮುಂದಿನ ಜನ್ಮದಲ್ಲಿ ಅವರು ಬೆಕ್ಕಾಗಿ ಹುಟ್ಟುತ್ತಾರಂತೆ. ಸೊ ತಂದೆ ತಾಯಿಗಳು ಹೆಣ್ಣಿನ ಒಂದು ದ್ರವ್ಯ ಅಂತಂದ್ರೆ ಹಣದ ಮೇಲೆ ಅವರು ನಿರ್ಭರ ಆಗ್ಬಾರ್ದು ಅನ್ನೋದನ್ನ ಕೂಡ ತಿಳಿಸಿದ್ದಾರೆ. ಈಗ ಒಂದ್ ವೇಳೆ ಏನಾಗುತ್ತೆ, ಬಹಳ ವಯಸ್ಸಾದಂತಹ ತಂದೆ ತಾಯಿಗಳು ಇರ್ತಾರೆ, ಅವ್ರಿಗೆ ದುಡಿಲಿಕ್ಕೆ ಆಗೋದಿಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ. ಆವಾಗ ಏನ್ ಮಾಡ್ಬೇಕು? ಕೇವಲ ಅವಳೊಬ್ಳೆ ಆಶ್ರಯ ಇರ್ತಾಳೆ ಆ ಮನೆಗೆ. ಆವಾಗ ಅಂತ ಒಂದು ಸಂದರ್ಭದಲ್ಲಿ ಇದು ನಡೆಯುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಈ ತರವನ್ನು ಅವರು ಅದರ ಹಣವನ್ನ ಬಳಕೆ ಮಾಡಬಹುದು. ಆದ್ರೆ ತಾವು ಸಬಲರಾದಾಗ, ದೈಹಿಕವಾಗಿ ಸಾಬಲ್ಯತೆಯನ್ನ ಹೊಂದಿದಾಗ, ದೈಹಿಕ ಸಾಮರ್ಥ್ಯ ಇದ್ದಾಗ ಅವರು ಮಗಳ ಒಂದು ಹಣದ ಆಶ್ರಯವನ್ನ ಪಡಿಬಾರ್ದು ಅನ್ನೋದನ್ನ ಇಲ್ಲಿ ಭಗವಂತ ತಿಳಿಸಿದ್ದಾನೆ. ಸೊ ಅದರಿಂದ ಅವರು ಮುಂದಿನ ಜನ್ಮದಲ್ಲಿ ಬೆಕ್ಕಾಗಿ ಹೋಗ್ತಾರೆ. ಇದರರ್ಥ ನಾವು ಯಾವ್ಯಾವ ಬೆಕ್ಕುಗಳನ್ನ ನೋಡ್ತಾ ಇದ್ದೀವೋ ಅವರು ಹಿಂದಿನ ಜನ್ಮದಲ್ಲಿ ಮಗಳ ಒಂದು ಹಣದ ಮೇಲೆನೆ ಅವರು ತಮ್ಮ ಜೀವನವನ್ನ ನಡೆಸಿರುವಂತವ್ರು ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ಮತ್ತೆ ಜೊತೆಗೆ ಈ ಒಂದು ಕನ್ಯಾದಾನವನ್ನು ಕೂಡ ದುಡ್ಡನ್ನ ತೆಗೆದುಕೊಂಡು ಕನ್ಯಾದಾನವನ್ನ ಮಾಡೋದಾಗ್ಲಿ ಅಥವಾ ಕನ್ಯೆಯನ್ನ ಪಡೆಯುವಾಗ ದುಡ್ಡನ್ನ ತೆಗೆದುಕೊಂಡು ಕನ್ಯೆಯನ್ನ ಪಡೆಯೋದಾಗ್ಲಿ ಇದು ಕೂಡ ವರ್ಜಿತ. ಅಂದ್ರೆ ಇಲ್ಲಿ ಅವರು ಸಾಲಕೃತರಾಗ್ತಾರೆ, ಬಟ್ ಸಾಲ ಮಾಡಿ ಕನ್ಯಾದಾನ ಮಾಡುವಂತ ಇಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಕನ್ಯಾದಾನ ಫಲವೂ ಕೂಡ ಬಹಳ ಶ್ರೇಷ್ಠವಾದದ್ದು. ಈ ಒಂದು ಪುಣ್ಯ ವರುದಿನಿ ಏಕಾದಶಿ ಮಾಡೋದ್ರಿಂದ ಮನುಷ್ಯನಿಗೆ ಪ್ರಾಪ್ತವಾಗುತ್ತೆ ಅನ್ನೋದನ್ನ ಭಗವಂತ ಇಲ್ಲಿ ತಿಳಿಸಿದ್ದಾನೆ. ಮತ್ತೆ ಇನ್ನೊಂದು ಹೇಗೆ ಈ ಒಂದು ಮುಖ್ಯವಾಗಿ ಏಕಾದಶಿಯನ್ನ ಮಾಡುವಾಗ ನಾವು 3 ದಿನನೂ ಕೂಡ ಬಹಳ ವೈದಿಕ ವಿಧಾನದಿಂದ ನಾವು ಪಾಲನೆಯನ್ನ ಮಾಡ್ಬೇಕು ಈ ವ್ರತಗಳನ್ನ. 3 ದಿನ ಅಂತಂದ್ರೆ ಏನು? ಈಗಾಗಲೇ ತಿಳಿಸಿರೋ ಹಾಗೆ ದಶಮಿ, ಏಕಾದಶಿ ಮತ್ತು ದ್ವಾದಶಿ 3ನೂ ಕೂಡ ಬಹಳ ಮುಖ್ಯವಾದಂತಹ ದಿನಗಳು. ಯಾಕಂದ್ರೆ ದಶಮಿ ದಿನ ನಾವು ಏನ್ ಮಾಡ್ಬೇಕು?
ಯಾಕಂದ್ರೆ ದಶಮಿ ದಿನನೂ ಕೂಡ ನಾವು ನೆಕ್ಸ್ಟ್ ಡೇ ಅಂದ್ರೆ ಮರುದಿನ ಏಕಾದಶಿ 11ನೇ ದಿನಕ್ಕೆ ನಾವು ವ್ರತವನ್ನ ಆಚರಿಸೋದ್ರಿಂದ ಹಿಂದಿನ ದಿನ 10ನೇ ದಿನ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಒಂದೇ ಹೊತ್ತು ಊಟವನ್ನ ನಾವು ಮಾಡಬೇಕು. ಮತ್ತೆ ಇಲ್ಲಿ ಇನ್ನೊಂದು ತಿಳಿಸಿದ್ದಾರೆ ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಅನ್ನೋದನ್ನ. 3 ದಿನದಲ್ಲಿ ಆ ಕಂಚಿನ ಪಾತ್ರೆಗಳಲ್ಲಿ ಊಟವನ್ನ ಮಾಡೋದಾಗ್ಲಿ, ಮಾಂಸ ಭಕ್ಷಣೆ ಮಾಡೋದಾಗ್ಲಿ, ಈ ಚನ್ನಂಗಿ ಕಾಳುಗಳು ಇರುತ್ತಲ್ಲ ಚನ್ನಂಗಿ ಕಾಳುಗಳನ್ನ ತಿನ್ನೋದಾಗ್ಲಿ, ಕಡಲೆ ಕಾಳುಗಳನ್ನ, ಈ ಕೋಬಿ ತರಕಾರಿಗಳು ಇವುಗಳನ್ನ ತಿನ್ಬಾರ್ದು. ಮತ್ತೆ ಇದು ಜೇನುತುಪ್ಪವನ್ನು ಕೂಡ ತಿನ್ಬಾರ್ದು. ಭೋಜನ ಅಂದ್ರೆ ನೆಂಟ್ರಿಸ್ಟ್ರ ಮನೆಯಲ್ಲಿ ಊಟ ಮಾಡಿದ್ರೆ ನಡೆಯುತ್ತೆ. ಸೊ ನಿಮ್ಮ ಅತ್ಯಂತ ಆಪ್ತರಾದಂತಹ ನೆಂಟ್ರಿಸ್ಟ್ರ ಮನೆಯಲ್ಲಿ ಮಾಡಬಹುದು. ಆದ್ರೆ ಈ ತರ ಹೋಟೆಲ್ಗಳಲ್ಲಾಗ್ಲಿ ಅಥವಾ ಬೇರೆ ಯಾರು ನಿಮ್ಗೆ ಆಮಂತ್ರಣ ಮಾಡಿರ್ತಾರೆ ಭೋಜನಕ್ಕಾಗಿ, ಸೊ ಅವರು ನಿಮ್ಗೆ ಹೆಚ್ಚಿನ ಪರಿಚಯ ಇರೋದಿಲ್ಲ, ಮತ್ತೆ ಜೊತೆಗೆ ಅವರ ಮನೆಯಲ್ಲಿ ಮಾಂಸದ ಒಂದು ಅಡುಗೆ ಮಾಡಲಾಗತ್ತೆ, ಅಂತ ಮನೆಯಲ್ಲಿ ಭೋಜನವನ್ನ ಮಾಡಬಾರದು ಅಂತ ಹೇಳ್ತಾರೆ. ಸೊ ಇದು 3 ದಿನನೂ ಕೂಡ ವರ್ಜಿತ. 10ನೇ ದಿನ 11ನೇ ದಿನ ಉಪವಾಸ ಇರುತ್ತೆ, ಆದ್ರೆ 10ನೇ ದಿನವೂ ಕೂಡ ನಾವು ಇದನ್ನ ಮಾಡಬಾರ್ದು. ಸೊ 2ನೇ ಬಾರಿ ಊಟ ಮಾಡಬಾರ್ದು. ಎಲ್ಲಿ 10ನೇ ದಿನ ಕೇವಲ 1 ಬಾರಿ ಮಾತ್ರ ಊಟ ಮಾಡಬೇಕು. ಸಾಯಂಕಾಲ 7 ಗಂಟೆ ಮುಂದುಗಡೆ ನಾವು ಈ ವ್ರತದ ಆಚರಣೆಯನ್ನ ಪಾಲಿಸಬೇಕು. ಯಾಕಂದ್ರೆ 11ನೇ ದಿನ ವ್ರತ ಇರೋದ್ರಿಂದ ಹಿಂದಿನ ದಿನ 7 ಗಂಟೆಯಿಂದಾನೇ ಈ ವ್ರತ ಪ್ರಾರಂಭ ಆಗೋದ್ರಿಂದ ನಾವು ಮಾಡ್ಬೇಕು. ಸೊ ಅದು ಯಾಕೆ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ತೇನೆ ನಿಮ್ಗೆ. ಯಾಕಂದ್ರೆ 36 ಗಂಟೆಗಳ ಕಾಲ ನಾವು ಉಪವಾಸವಾಗ್ಬೇಕಾಗಿರೋದ್ರಿಂದ ಉಪವಾಸ ಮಾಡ್ಬೇಕು ಅಂದ್ರೆ 2 ದಿನಗಳ ಒಂದು 2 ದಿನ ಅಂತ ಕನ್ಸಿಡರೇಷನ್ ಮಾಡ್ಲಾಗತ್ತೆ. ಅಂದ್ರೆ 2 ದಿನ ನಾವು ಲೆಕ್ಕಕ್ಕೆ ಹಿಡಿತೇವೆ. 2 ದಿನ ಅಂತಂದ್ರೆ 36 ತಾಸು ಅಂತ ಹೇಳ್ತೇವೆ. ಇಲ್ಲಿ 48 ಆಗುತ್ತೆ, ಆದ್ರೆ 36 ತಾಸು ಮಾಡಿದ್ರೆ ಸಾಕು. ಸೊ 36 ಗಂಟೆಗಳ ಕಾಲ ನಾವು ಉಪವಾಸ ಇರಬೇಕು ಏಕಾದಶಿಯ ದಿನ ಅನ್ನೋದು ಈ ವಿಧಾನಗಳಲ್ಲಿ ಗ್ರಂಥಗಳಲ್ಲಿ ಇದೆ. ಹೀಗೇನೆ ಮತ್ತೇನ್ ಮಾಡ್ಬಾರ್ದು, ಇಲ್ಲಿ ರತಿ ಕ್ರೀಡೆಯಲ್ಲಿ ನಾವು ಈ 3 ದಿನಾನು ಕೂಡ ತೊಡಗಬಾರ್ದು. ಮತ್ತೆ ಸುಳ್ಳು ಹೇಳ್ಬಾರ್ದು, ಯಾರನ್ನೂ ಕೂಡ ನಾವು ನಿಂದಿಸಬಾರ್ದು. ಮತ್ತೆ ತಾಂಬೂಲಗಳನ್ನ ಅಂದ್ರೆ ಎಲೆ ಅಡಿಕೆಗಳನ್ನ ತಿನ್ನೋದಾಗ್ಲಿ. ಮತ್ತೆ ಇನ್ನೊಂದು, ನಾವು ಈಗ ಬ್ರಷ್ ಮಾಡ್ತೇವೆ, ಬ್ರಷ್ ಅನ್ನ ಬಳಸಿ ನಾವು ಹಲ್ಲನ್ನ ತಿಕ್ಕಬಾರ್ದು ಅಂತ ಹೇಳ್ತಾರೆ ಈ ಒಂದು ಏಕಾದಶಿಯ ದಿನದಂದು. ಬ್ರಷ್ ಮಾಡೋದು ಅಂತಂದ್ರೆ ಏನು, ನಮ್ಮ ಟೂತ್ ಪೇಸ್ಟ್ ಗಳು ಈಗ ನೋಡಿದಿರಿ ಮುಂದ್ಗಡೆ ಇರುವಂತಹ ಬ್ರಿಸಲ್ಸ್ ಎಲ್ಲಾನು ಕೂಡ ಪ್ಲಾಸ್ಟಿಕ್ ಇಂದ ಆಗಿರೋದ್ರಿಂದ ಸೊ ಇಂತ ಹಲ್ಲು ಉಜ್ಜೋದ್ರಿಂದನೂ ಕೂಡ ಈ ವ್ರತದ ಒಂದು ಭಂಗ ಆಗೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಮತ್ತೆ ನಾವು ಹೇಗೆ ತಿಕ್ಕಬೇಕು? ಸೊ ಮೊದ್ಲು ಎಲ್ರನ್ನೂ ಕೂಡ ನಿಮ್ಗೆ ಗೊತ್ತಿದೆ, ಬೇವಿನ ಕಡ್ಡಿಯಿಂದಾನೋ ಅವರು ತಿಕ್ತಾ ಇದ್ರು, ಮತ್ತೆ ಬೂದಿಯಿಂದ ತಿಕ್ತಾ ಇದ್ರು. ಸೊ ನಾವು ಪುಡಿಯನ್ನ ಆಯುರ್ವೇದಿಕ ಪುಡಿಯನ್ನ ಈ ಒಂದು ಕೆಮಿಕಲ್ ಯುಕ್ತವಾದಂತಹ ಪುಡಿಯನ್ನ ತೆಗೆದುಕೊಳ್ಬೇಡಿ. ಹಲ್ಲಿನ ಪುಡಿಯನ್ನ, ಆಯುರ್ವೇದಿಕ ಪುಡಿಯನ್ನ ನೀವು ಕೈಯಿಂದಾನು ಕೂಡ ತಿಕ್ಕೊಳ್ಬಹುದು. ಅಥವಾ ನಿಮ್ಮ ಮನೆಯ ಹತ್ರ ಎಲ್ಲಾದ್ರೂ ಬೇವಿನ ಗಿಡಗಳು ಇದ್ರೆ ಆ ಬೇವಿನ ಒಂದು ಕಡ್ಡಿಯನ್ನು ಕೂಡ ನೀವು ಬಳಸಬಹುದು. ಮತ್ತೆ ಇಲ್ಲಿ ನಿಂದೆ ಮಾಡಬಾರ್ದು ಯಾರನ್ನೂ ಕೂಡ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ವ್ಯರ್ಥ ಅಪವಾದ ಯಾರನ್ನು ಕೂಡ ಬಾಹ್ಯವಾಗಿ ಆಂತರಿಕವಾಗಿ ಯಾರನ್ನು ಬೈಕೊಳ್ಬಾರ್ದು. ಹೊರಗಡೆ ಅಂತ್ರಿ ಮಾಡ್ಲೇಬಾರ್ದು. ಮತ್ತೆ ಜೊತೆಗೆ ಮನಸ್ಸಿನಲ್ಲಿನೂ ಕೂಡ ನಾವು ಇತರನ್ನ ನಿಂದಿಸಬಾರ್ದು. ಮತ್ತೆ ಪತಿತರ ಸಂಘ ಅಂತ ಹೇಳ್ತಾರೆ. ಸೊ ಕೆಟ್ಟ ಕಾರ್ಯಗಳನ್ನ ಮಾಡುವಂತಹ ವ್ಯಕ್ತಿಗಳು, ಆ ಭಕ್ತರ ಸಂಘ ಅವತ್ತು ನಾವು ಮಾಡಬಾರ್ದು. ಯಾರಿಗೂ ಕೂಡ ನಾವು ಸಿಟ್ಟಿನಿಂದ ನಾವು ಮಾತನಾಡಬಾರ್ದು. ಮತ್ತೆ ಜೊತೆಗೆ ಈ ಏಕಾದಶಿಯ ದಿನವನ್ನು ನಾವು ವ್ಯರ್ಥ ಮಾಡದೆ ಸೊ ಭಗವಂತನ ಒಂದು ಭಕ್ತಿಯಲ್ಲಿ, ಭಗವಂತನ ಕೀರ್ತನೆಯಲ್ಲಿ ನಾವು ತೊಡಗಬೇಕು, ಜಪವನ್ನ ನಾವು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸಿದೆ. ಮತ್ತೆ ಮತ್ತೆ ಹೀಗೇನೆ ವರುತಿನಿ ಏಕಾದಶಿಯನ್ನ ಮಾಡೋದ್ರಿಂದ, ಈ ಎಲ್ಲ ನಿಯಮಗಳನ್ನ ಪಾಲನೆ ಮಾಡೋದ್ರಿಂದ ನಾವು ಎಲ್ಲ ನಮ್ಮ ಪಾಪಗಳು ಭಸ್ಮವಾಗುತ್ತೆ, ಮತ್ತೆ ನಾವು ಮೋಕ್ಷವನ್ನ ಪಡಿತೀವಿ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ಹೀಗೆ ನಾವು ಏಕಾದಶಿಯ ದಿನ ಜಾಗರಣೆಯಿಂದ ಈ ಭಗವಂತನ ವಿಷ್ಣುವಿನ ಕೃಷ್ಣನ ಪೂಜೆಯನ್ನ ಮಾಡೋದ್ರಿಂದ ಪರಮಗತಿಯನ್ನ ಮುಟ್ಟುತ್ತೇವೆ. ಮತ್ತೆ ಜೊತೆಗೆ ಈ ಒಂದು ಮಹಾತ್ಮೆಯನ್ನ, ವರುತಿನಿ ಏಕಾದಶಿಯ ಮಹಾತ್ಮೆಯನ್ನ ಯಾರು ಹೇಳ್ತಾರೋ, ಯಾರು ಇದನ್ನ ಪಠಿಸ್ತಾರೋ, ಯಾರು ಇದನ್ನ ಕೇಳ್ತಾರೋ ಅವ್ರಿಗೂ ಕೂಡ 1000 ಗೋದಾನ ಮಾಡಿದ ಪುಣ್ಯ ಪ್ರಾಪ್ತವಾಗುತ್ತೆ. ಸೊ ಎಲ್ಲ ಪಾಪಗಳಿಂದ ಕೂಡ ಅವರು ಮುಕ್ತರಾಗ್ತಾರೆ. ಕೊನೆಗೆ ಕೃಷ್ಣನ ಧಾಮವನ್ನ ಅವರು ತಲುಪ್ತಾರೆ. ಸೊ ಹೀಗೆ ಇದು ವರುತಿನಿಯ ಒಂದು ಮಹಾತ್ಮೆ ಮತ್ತೆ ಇದರ ಪ್ರಯೋಜನಗಳು.
ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಇನ್ನೊಂದು ಇಲ್ಲಿ ಇಷ್ಟು ಇದರ ವ್ರತದ ಮಹಿಮೆ ಆಯಿತು. ಈ ಮಹಿಮೆಯನ್ನ ಮತ್ತೆ ನಾವು ಏಕಾದಶಿ ವ್ರತವನ್ನ ಇತರ ಪ್ರಯೋಜನಗಳನ್ನ ನಾವು ನೋಡಿದಾಗ 3 ರೀತಿಯಾದಂತಹ ಪ್ರಯೋಜನಗಳನ್ನ ನಾವು ಕಾಣ್ತೇವೆ. 3 ರೀತಿಯಾದಂತಹ ಪ್ರಯೋಜನದಲ್ಲಿ ನಾವು ಮೊದಲೇ ತಗೊಳ್ಬಹುದು ಈ ಒಂದು ಸೈಂಟಿಫಿಕ್ ರೀಸನ್ ಅನ್ನೋದನ್ನ, ವೈಜ್ಞಾನಿಕವಾಗಿ ಹೇಗೆ ನಮ್ಗೆ ಇದು ಪ್ರಯೋಜನವಾಗುತ್ತೆ ಅನ್ನೋದನ್ನ ನಾವು ನೋಡಬಹುದು. ಮತ್ತೆ ಖಗೋಳ ವಿಜ್ಞಾನದ ಪ್ರಕಾರ ಅದನ್ನು ಕೂಡ ನಾವು ತಿಳ್ಕೊಳ್ಬಹುದು, ಹೇಗೆ ಇದು ನಮ್ಗೆ ಲಾಭದಾಯಕ, ಏಕಾದಶಿ ಯಾಕೆ ನಾವು ಮಾಡ್ಬೇಕು ಅನ್ನೋದು ಎಸ್ಟ್ರಾನಾಮಿಕಲ್ ರೀಸನ್, ಖಗೋಳ ಜ್ಞಾನದ ಪ್ರಕಾರ. ಮತ್ತೆ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳ್ಬೋದು. ಜ್ಯೋತಿಷಿಗಳು ಏನ್ ಹೇಳ್ತಾರೆ ಇದ್ರ ಮೇಲೆ, ಹೇಗೆ ಗ್ರಹಗಳ ಪ್ರಭಾವವನ್ನ ಬೀರುತ್ತೆ ಈ ಏಕಾದಶಿಯ ದಿನದಂದು. ಮತ್ತೆ ಜೊತೆಗೆ ಈ ಒಂದು ಶಾಸ್ತ್ರಿಕ ಒಂದು ರೀಸನ್, ಶಾಸ್ತ್ರಿಕ ರೀಸನ್ ಅನ್ನ ನಾನು ಈಗಾಗ್ಲೇ ನಿಮ್ಗೆ ಕೊಟ್ಟಿದ್ದೇನೆ. ಈ ಧರ್ಮ ಗ್ರಂಥಗಳಲ್ಲಿ ಏಕಾದಶಿಯ ಮಹಿಮೆ ಏನಿದೆ, ಯಾಕೆ ಇದನ್ನ ವ್ರತವನ್ನ ಆಚರಿಸ್ಬೇಕು ಅನ್ನೋದನ್ನ ಮುರ ಎಂಬ ರಾಕ್ಷಸರಿಂದ ನಾವು ತಿಳ್ಕೊಂಡ್ವಿ. ಶಾಸ್ತ್ರಿಕವಾದಂತಹ ಒಂದು ರೀಸನ್, ಇದನ್ನ ನಾನು ಇನ್ನೊಮ್ಮೆ ನಿಮ್ಗೆ ತಿಳಿಯಪಡಿಸ್ತೇನೆ. ಮತ್ತೆ ಜೊತೆಗೆ ಏನನ್ನ ನಾವು ಪಡ್ಕೊಳ್ಬೇಕು, ತಿನ್ಬೇಕು, ಏನು ತಿನ್ಬಾರ್ದು, ಯಾವುದು ವರ್ಜಿತವಾದದ್ದು ಅನ್ನೋದನ್ನ ನಾವು ನೋಡೋಣ. ಈ ಶಾಸ್ತ್ರಿಕದಲ್ಲಿ ನಾವು 2 ರೀತಿಯಾದಂತಹ ಉಲ್ಲೇಖವನ್ನ ನೋಡ್ತೇವೆ ಈ ಏಕಾದಶಿಗೆ. ಸೊ ಮೊದಲನೇ ಏಕಾದಶಿ ಅನ್ನೋದು ಯಾವುದು, ವರುಥಿನಿ ಇದು ಏಕಾದಶಿ. ಈ ಮುರ ಎಂಬ ರಾಕ್ಷಸ ಎಲ್ಲ ಲೋಕಗಳನ್ನ ಆವರಿಸಿದಾಗ ಎಲ್ಲ ದೇವತೆಗಳಿಗೂ ಕೂಡ ಅವನು ಬಹಳ ಸಂಕಟವನ್ನ, ತಾಪತ್ರಯವನ್ನ ಕೊಡ್ತಾ ಇರುವಾಗ ಎಲ್ಲ ದೇವತೆಗಳು ವಿಷ್ಣುವಿನ ಮೊರೆಯನ್ನ ಹೋಗ್ತಾರೆ. ಸೊ ವಿಷ್ಣು ಅವನ ಜೊತೆಗೆ ಕಾದಾಡಿ 1000 ವರ್ಷಗಳವರೆಗೆ ಕೂಡ ಕಾದಾಡ್ತಾನೆ. ಸೊ ಕಾದಾಡಿ ಅವನು ಸಾಕು, ಈಗ ನನಗೆ ಸುಸ್ತಾಗಿದೆ, ನಾನು ಮಲ್ಕೊಳ್ತೇನೆ ಅಂತ ಹೋದಾಗ, ಇದೇ ಒಂದು ಸಮಯ ಅಂತ ಹೇಳಿ ಮುರ ರಾಕ್ಷಸ ಏನ್ ಮಾಡ್ತಾನೆ, ವಿಷ್ಣುವನ್ನ ಕೊಲ್ಲಿಕ್ಕೆ ಮುಂದಾದಾಗ ವಿಷ್ಣುವಿನ ಅಂಗದಿಂದ ಒಬ್ಬಳು ಮಹಿಳೆ ಬರ್ತಾಳೆ ಹೊರಗಡೆ. ಮಹಿಳೆ ಬಂದು ಅವಳು ಆ ಮುರ ಎಂಬ ರಾಕ್ಷಸನನ್ನ ಕೊಂದು ಬಿಡ್ತಾಳೆ. ಸೊ ಅಲ್ಲಿ ವಿಷ್ಣು ಎದ್ದು ಬಿಟ್ಟು ನೋಡ್ತಾನೆ, ಮುಂದ್ಗಡೆ ಮಹಿಳೆ ಒಂದು ಸುಂದರವಾದ ಮಹಿಳೆ ಇರ್ತಾಳೆ, ಮತ್ತೆ ಮುರ ರಾಕ್ಷಸ ಸತ್ತು ಬಿದ್ದಿರ್ತಾನೆ. ಇದು ನಿನಗೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದಾಗ, ನಾನು ನಿನ್ನ ಕರುಣೆಯಿಂದನೇ ಬಂದಿರೋವಳು. ಸೊ ನೀನು ಹೇಗೆ ಈ ರಾಕ್ಷಸನನ್ನ ಕೊಂದು ಇತರರಿಗೆ ಕರುಣೆಯನ್ನ ಕೊಡ್ತಾ ಇದ್ದೀಯೋ, ಆ ಕರುಣೆಯಿಂದ ಬಂದಂಥವಳು. ಹಾಗಾಗಿ ನಾನು ಏಕದಾಸಿ ಅಂತ ಹೇಳ್ತಾಳೆ. ಸೊ ಏಕದಾಸಿ ಅಂತಂದಾಗ ಏಕಾದಶಿ ಅಂತ ಹೇಳಿ, ಹಾಗಾಗಿ ನೀನು ಏಕಾದಶಿಯ ದಿನದಂದು ಅವನನ್ನ ಕೊಂದಿದ್ರೋದ್ರಿಂದ ಈ ಒಂದು ದಿನವನ್ನ ಏಕಾದಶಿ ಅಂತ ಎಲ್ರು ಕೂಡ ಆಚರಿಸ್ಲಿ. ಈ ವ್ರತದ ಪಾಲನೆ ಮಾಡೋದ್ರಿಂದ ಪಾಪದಿಂದ ಮುಕ್ತವಾಗಿ ಪುಣ್ಯವನ್ನ ಪಡ್ಕೊಂಡು ನನ್ನ ಧಾಮಕ್ಕೆ ಬರೋ ಹಾಗಾಗ್ಲಿ ಅನ್ನುವಂಥ ಭಗವಂತ ಅವಳಿಗೆ ಕರುಣೆಯನ್ನ ಕಲ್ಪಿಸ್ತಾನೆ. ಇದು ಒಂದು ಎಲ್ಲರೂ ಅದಕ್ಕಾಗಿ ನಾವು ಏಕಾದಶಿಯನ್ನ ಮಾಡ್ತೇವೆ. ಈ ಏಕಾದಶಿ ಭೂಮಿಗೆ ಬರೋಕ್ಕಿಂತ ಮೊದಲು ಈ ಮೇಲಿನ ಲೋಕಗಳಲ್ಲಿ ಅಂತ ಹೇಳ್ತೇವೆ, ಊರ್ಧ್ವ ಲೋಕಗಳಲ್ಲಿ ಅಂದ್ರೆ ದೇವತೆಗಳು ಕೂಡ ಇದರ ಆಚರಣೆಯನ್ನ ಮಾಡ್ತಾ ಇದ್ರು. ಈ ಒಂದು ಸಮುದ್ರ ಮಂಥನದ ಸಮಯದಲ್ಲಿ ಈ ಒಂದು ವ್ರತದ ಆಚರಣೆ ಯಾವಾಗ ಮಂಥನ ಮಾಡುವಾಗ ವಿಷ ಬಂತು, ಅದಾದ್ಮೇಲೆ ಅಮೃತ ಬರ್ಲಿಕ್ಕೆ ತಡವಾಯ್ತು. ಹಾಗಾಗಿ ಎಲ್ಲರೂ ಕೂಡ ಸಂಕಲ್ಪ ಮಾಡ್ಕೊಂಡ್ರು, ಏಕಾದಶಿ ವ್ರತವನ್ನ ನಾವು ಮಾಡಿದ್ರೆ ಅಮೃತ ಬರಬಹುದು ಅಂತ ಹೇಳಿ ಅವರು ಕೂಡ ಈ ಏಕಾದಶಿ ವ್ರತವನ್ನ ಆಚರಿಸಿದ್ರು. ಹಾಗೇನೆ ದೇವತೆಗಳ ಮೂಲಕ ನಮಗೆ ಈ ಭೂಮಿ ಮೇಲೆ ಈ ಏಕಾದಶಿಯ ವ್ರತ ಸಿಗ್ತಾ ಇರೋದು ಬಹಳ ಪುಣ್ಯಕರವಾದದ್ದು. ಇದು ಒಂದು ರೀತಿಯಾದಂತಹ ಕಥೆ. ಆದ್ರೆ ಇನ್ನೊಂದು ರೀತಿಯಾದದ್ದು, ಒಬ್ಬ ಪಾಪ ಪುರುಷ, ಭೂಮಿಯ ಮೇಲೆ ಬಹಳಷ್ಟು ಪಾಪಗಳ ನಡೀತಾ ಇದ್ವು. ಹಾಗಾಗಿ ಪಾಪಗಳನ್ನ ನಾಶ ಮಾಡ್ಲಿಕ್ಕೆ ಭಗವಂತ ಪಾಪ ಪುರುಷನನ್ನ ಸೃಷ್ಟಿ ಮಾಡಿದ. ಆ ಪಾಪ ಪುರುಷ ಯಾರ್ಯಾರು ಪಾಪವನ್ನ ಮಾಡ್ತಾ ಇದ್ರೋ ಅವ್ರು ಎಲ್ಲರನ್ನೂ ಕೂಡ ನರಕಕ್ಕೆ ಕಳುಹಿಸಿ ಅಲ್ಲಿ ನೋಡ್ಲಿಕ್ಕಾಗ್ಲಾದಷ್ಟು ಅವರಿಗೆ ಶಿಕ್ಷೆಯನ್ನ ಕೊಡ್ಲಾಗ್ತಾ ಇತ್ತು. ಸೊ ಭಗವಂತ ಒಂದು ದಿನ ಎಲ್ಲ ನೋಡಿ ಯಮರಾಜನ ಹತ್ರ ಬಂದಾಗ ಭಗವಂತ ನೋಡಿದ, ಯಾಕೆ ಈ ತರ ಅಂತಂದಾಗ ಇವರೆಲ್ಲರೂ ಕೂಡ ಪಾಪ ಮಾಡಿದವರು. ಹಾಗಾಗಿ ಪಾಪ ಪುರುಷನ ಒಂದು ಕೃಪೆಯಿಂದ ಇಲ್ಲಿ ಬಂದವರು, ಪಾಪ ಪುರುಷನ ಒಂದು ದೃಷ್ಟಿ ಅವರ ಮೇಲೆ ಬಿದ್ದು ಈ ಕಡೆ ಬಂದವರು. ಹಾಗಾಗಿ ಇವರಿಗೆ ಈ ಒಂದು ಅವ್ರಿಗೆ ಶಿಕ್ಷೆ ಸಿಗ್ತಾ ಇದೆ ಅಂತ ಹೇಳಿದಾಗ ಭಗವಂತನಿಗೆ ಕರುಣೆ ಬಂತು. ಯಾಕಂದ್ರೆ ಭಗವಂತನ
ಅಂಶಗಳೇ ಆಗಿರೋದ್ರಿಂದ ಅವನಿಗೆ ಕರುಣೆ ಬರುವುದು ಸಹಜ. ಅವನಿಗೆ ಕರುಣೆ ಬಂದು ಆ ಕರುಣೆಯಿಂದ ಅವನ ಒಂದು ದೇಹದಿಂದ ಕರುಣೆಯ ರೂಪವಾಗಿ ಒಂದು ಮಹಿಳೆ ಬರ್ತಾಳೆ. ಕರುಣೆಯ ರೂಪವಾಗಿ ಮಹಿಳೆ ಬಂದಾಗ ಆ ಎಲ್ಲ ಪಾಪವನ್ನ ನಾಶ ಮಾಡ್ಬೇಕು ಅನ್ನುವಂತಹ ಒಂದು ಉದ್ದೇಶ ಇಟ್ಟುಕೊಂಡು ಅವಳು ಬರ್ತಾಳೆ. ಆವಾಗ ಆ ಮಹಿಳೆ ಹೊರಗಡೆ ಬಂದು ನೀನ್ ಯಾರು ಅಂತ ಭಗವಂತ ಕೇಳಿದಾಗ ನಾನು ನಿನ್ನ ದಾಸಿ ಅಂತ ಹೇಳ್ತಾಳೆ. ನಾನು ಒಬ್ಬಳು ನಿನ್ನ ದಾಸಿ. ನಾನು ಒಬ್ಬಳು ನಿನ್ನ ದಾಸಿ ಅಂದ್ರೆ ಒಬ್ಬಳು ಅಂದ್ರೆ ಏಕ, ದಾಸಿ ಅಂತಂದ್ರೆ ದಾಸಿ ಅವಳು, ನಿಮ್ಗೆ ಗೊತ್ತು ಏಕಾದಶಿ ಅಂತ ಹೇಳ್ತಾಳೆ, ಏಕದಾಸಿ ಅಂತ ಹೇಳ್ತಾಳೆ. ಹಾಗಾಗಿ ನೀನು ಏಕದಾಸಿ ಇದೆಯಾ ನನ್ನದ್ದು. ಹಾಗಾಗಿ ನೀನು ಏಕಾದಶಿಯ ರೂಪದಲ್ಲಿ ವ್ರತ ರೂಪದ ಆಚರಣೆಯಾಗಿ ಬಂದು ಯಾರೆಲ್ಲ ಪಾಪವನ್ನ ಮಾಡಿದ್ದಾರೋ ಅವರ ಪಾಪ ನಶಿಸು ಹಾಗೆ ಮಾಡಿ ಪುಣ್ಯವನ್ನ ಕೊಡೋ ಹಾಗೆ ಆಗ್ಲಿ ಅಂತ ಹೇಳಿ ಅವ್ರಿಗೆ ವರವನ್ನ ಕೊಡ್ತಾನೆ. ಆವಾಗ ಇಲ್ಲಿ ಇದ್ದಂತಹ ಪಾಪ ಪುರುಷ ನೋಡ್ತಾನೆ. ಪಾಪ ಪುರುಷ ಕೇಳಿ ಮತ್ತೆ ನಾನೇನ್ ಮಾಡ್ಬೇಕು, ಸೊ ನಾನು ಎಲ್ಲ ಪಾಪ ನಾಶವಾಗಿ ಹೋಗ್ಬಿಟ್ರೆ ನನ್ನ ಅವಶ್ಯಕತೆ ಇರೋದಿಲ್ಲ, ನಾನೇನ್ ಮಾಡ್ಬೇಕು ಅಂತ ಆ ಪಾಪ ಪುರುಷ ಭಗವಂತನಿಗೆ ಕೇಳ್ತಾನೆ. ಆವಾಗ ಭಗವಂತ ಹೇಳ್ತಾನೆ, ಸೊ ಪಾಪ ಮಾಡೋರು ಇನ್ನ ಕಡಿಮೆ ಇರೋದಿಲ್ಲ, ಪಾಪ ಇದ್ದೇ ಇರುತ್ತೆ. ಹಾಗಾಗಿ ನೀನು ಏಕಾದಶಿ ದಿನ ಯಾರು ಏಕಾದಶಿ ಮಾಡಿದವರು, ವ್ರತವನ್ನ ಆಚರಿಸಿದವರು ಪಾಪದಿಂದ ಮುಕ್ತಿಯನ್ನ ಹೊಂದ್ತಾರೆ. ಆದ್ರೆ ಅದೇ ಏಕಾದಶಿಯ ದಿನದಂದು ಯಾರು ಅನ್ನವನ್ನ ಸ್ವೀಕರಿಸ್ತಾರೋ ಅವ್ರಿಗೆ ಮತ್ತೆ ಪಾಪ ಬರೋ ಹಾಗೆ ಆಗ್ಲಿ. ಹಾಗಾಗಿ ನೀನು ಅನ್ನದಲ್ಲಿ ಹೋಗಿ ನೀನು ಅವಿತುಕೋ, ಕಾಳುಗಳಲ್ಲಿ ಹೋಗಿ ನೀನು ಅವಿತುಕೋ. ನೀನು ಅಲ್ಲಿ ಕೂತಾಗ ಯಾರು ಅವತ್ತಿನ ದಿನ ಕಾಳು ಅನ್ನ ಧಾನ್ಯಗಳನ್ನ ತಿಂತಾರೋ ಅವರಿಂದ ಅವರ ತಿನ್ನೋದ್ರ ಮೂಲಕ ನೀನು ಅವರ ದೇಹವನ್ನ ಸಂಪರ್ಕ ಮಾಡು ಅಥವಾ ಅವರ ದೇಹದಲ್ಲಿ ಪ್ರವೇಶಿಸು ಅಂತ ಹೇಳ್ತಾನೆ ಭಗವಂತ. ಸೊ ಹಾಗಾಗಿ ಯಾರು ಏಕಾದಶಿಯ ದಿನ ಅನ್ನವನ್ನ ತಿಂತಾರೋ ಧಾನ್ಯದ ಮೂಲಕ ಪಾಪ ಪುರುಷ ನಮ್ಮ ದೇಹದೊಳಗೆ ಹೋಗ್ತಾನೆ. ಸೊ ಅವತ್ತು ಹೋದ್ರೆ 1000 ವರ್ಷ ಮಾಡಿದಷ್ಟು ಪಾಪ ನಮ್ಗೆ ಬರುತ್ತಂತೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾವು ಏಕಾದಶಿಯ ವ್ರತವನ್ನ ಆಚರಣೆ ಮಾಡ್ಬೇಕು. ಇದು ಶಾಸ್ತ್ರಿಕ ವಿಧಾನವಾಯ್ತು. ಇನ್ನು ವೈಜ್ಞಾನಿಕ ಕಾರಣವನ್ನ ನಾವು ನೋಡೋದಾದ್ರೆ, ವೈಜ್ಞಾನಿಕವಾಗಿ ಏನ್ ಹೇಳ್ತಾರೆ, ಇದು ಒಂದು ನಮ್ಮ ಸಮಯ ಆಗ್ತಾ ಬಂದಿದೆ. ಏನ್ ಮಾಡ್ಲಿ, ನೀವು ತಿಳಿಸಿ ಅಂದ್ರೆ ತಿಳಿಸ್ತಾನೆ, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ನಾನು ಹೇಳ್ತೇನೆ. ಸೈಂಟಿಫಿಕ್ ರೀಸನ್ ಜ್ಯೋತಿಷ್ಯದ ಒಂದು ಕಾರಣ, ಯಾಕಂದ್ರೆ ಮುಖ್ಯವಾಗಿರೋದು ಶಾಸ್ತ್ರಿಕ ಕಾರಣನೇ ನಮ್ಗೆ. ಆದ್ರೂ ಕೂಡ ಇಲ್ಲಿ ಕೆಲವೊಬ್ರು ಪ್ರೂಫ್ ಅನ್ನ ಬೇಡ್ತಾರೆ, ನಮ್ಗೆ ಪ್ರಮಾಣ ಬೇಕು, ಈ ಒಂದು ವೃತದ ಆಚರಣೆ ಹೀಗೇನೆ ಇರ್ಬೇಕು, ಯಾಕೆ ಅನ್ನೋದಕ್ಕೆ. ಹಾಗಾಗಿ ಇವೆರಡು ರೀಸನ್ ಗಳನ್ನ ಕೊಡೋದು ಅಷ್ಟೇ, ಇಲ್ಲಂತಂದ್ರೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಹಾಗಾಗಿ ತಿಳಿಸಿ ಅಂತಂದ್ರೆ ನಾನು ತಿಳಿಸ್ತೇನೆ, ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳಿಸೋಣ. ಇನ್ನೊಂದು 15 ನಿಮಿಷ ಉಳಿದಿದೆ. ಸ್ವಲ್ಪ ಏನ್ ತಿನ್ಬೇಕು ತಿನ್ಬಾರ್ದು ಅದನ್ನು ಕೂಡ ನಾವು ನೋಡ್ಬೇಕು. ಮಾಡ್ತೇನೆ. ತಿಳಿಸಿ ಮಾತಾಜಿ. ತಿಳಿಸಿ ಮಾತಾಜಿ. ಹಾಗೆ ಕೃಷ್ಣನಿಗೆ ಯಾಕೆ ಏಕಾದಶಿ ಇಷ್ಟ ಅನ್ಬಿಟ್ಟು ತಿಳಿಸಿ ಮಾತಾಜಿ. ಇದೇ ರೀಸನ್ ಮಾತಾಜಿ, ಕೃಷ್ಣನಿಗೆ ಯಾಕೆ ಏಕಾದಶಿ ಇಷ್ಟ ಅಂದ್ರೆ ಇದೆ ಅಲ್ಲ, ಮತ್ತೆ ಕಾರಣ 2 ಕಾರಣಗಳು. ಎಲ್ರು ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಹಿಂದಿನ ದಿನ ನಾವು ಉಪವಾಸ ಇರ್ಬೇಕಾ? ಹೇಳ್ತೇನೆ. ಹಿಂದಿನ ದಿನ ಅಂತಂದ್ರೆ ಒಂದು ಹೊತ್ತು, ದಶಮಿ ದಿನದಂದು ಒಂದು ಹೊತ್ತು ನಾವು ಊಟ ಮಾಡಬಹುದು. ಸಾಯಂಕಾಲದಿಂದ ನಾವು ಉಪವಾಸ ಇರ್ಬೇಕಾಗತ್ತೆ. ಉಪವಾಸ ಅಂದ್ರೆ ನೀವು ಅಲ್ಪವಾದಂತ ಆಹಾರ ಅಂದ್ರೆ ಉಪಹಾರ ತಗೊಳ್ಬೇಕು ಅಷ್ಟೇ. ಹಣ್ಣು ಈ ತರ ಬೇರೆ ನೀವು ಧಾನ್ಯವನ್ನ ತೆಗೆದುಕೊಳ್ಳೋ ಹಾಗಿಲ್ಲ ರಾತ್ರಿ ದಶಮಿ ದಿನದಂದು. ಈಗ ವೈಜ್ಞಾನಿಕವಾದಂತಹ ಕಾರಣವನ್ನ ನಾವು ನೋಡೋದಾದ್ರೆ, ವೈಜ್ಞಾನಿಕ ರೀತಿಯಲ್ಲಿ ಈ ಉಪವಾಸ ಅನ್ನೋದು, ಉಪವಾಸಕ್ಕೆ ಪ್ರಾಮುಖ್ಯತೆ ಇದೆ. ಉಪವಾಸ ಅನ್ನೋದು ಈ ವಯಸ್ಸನ್ನ ಕಡಿಮೆ ಮಾಡುವಂಥದ್ದಂತೆ. ವಯಸ್ಸನ್ನ ಕಡಿಮೆ ಮಾಡೋದಿದ್ರ ಅರ್ಥ ಏಜ್ ಫ್ಯಾಕ್ಟರ್ ಅನ್ನ. ಈ ಏಜ್ ಫ್ಯಾಕ್ಟರ್ ಅಂತಂದ್ರೆ ಬಹಳ ಬೇಗ ಸಾಯುವಂತಹ ಅವಸ್ಥೆ ಬರುವಂತದ್ದು. ಯಾಕೆ ಬರುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಈ ನಮ್ಮ ಬಾಡಿಯಲ್ಲಿ
DNA ಹೇಗಿರುತ್ತೋ ಹಾಗೆ ಜಂಕ್ DNA ಅನ್ನೋದು ಒಂದಿರುತ್ತೆ. ಆ ಜಂಕ್ DNA ಏನ್ ಮಾಡತ್ತಂದ್ರೆ ಮುಂದೆ ಚೆನ್ನಾಗಿದ್ರೆ ಮಾತ್ರ ಸಾವು ಬೇಗ ಬರಲ್ಲಂತೆ. ಸೊ ಅದು ಡ್ಯಾಮೇಜ್ ಆದಾಗ, ಆ ಜಂಕ್ DNA ಡ್ಯಾಮೇಜ್ ಆದಾಗ ಬಹಳ ಬೇಗ ಸಾವು ಬರುತ್ತಂತೆ. ಹಾಗಾಗಿ ನಾವು 365 ಡೇಸ್ನು ಕೂಡ ಏನು ಆಹಾರವನ್ನ ತಿಂತೀವೋ, ನಮ್ಮ ಒಂದು ಸ್ಟಮಕ್ ಹೊಟ್ಟೆ ಯಾವಾಗ ಏನು ಹೇಳ್ತೀವಿ ಖಾಲಿ ಇರೋದಿಲ್ವೋ ಆವಾಗ ಈ ಜಂಕ್ DNA ರೆಗ್ಯುಲರ್ ಆಗಿ ಅದು ಕೆಲಸ ಮಾಡಿ 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 ಅದು ಡ್ಯಾಮೇಜ್ ಆಗತ್ತಂತೆ. ಡ್ಯಾಮೇಜ್ ಆಗೋದ್ರಿಂದ ಬಹಳ ಬೇಗ ಸಾವು ಬರುತ್ತಂತೆ. ಅದು ಹೇಗಿರುತ್ತಂದ್ರೆ ಜಂಕ್ DNA, ಈಗ ನೀವು ಶೂದು ಲೇಸ್ ನೋಡಿದೀರಾ, ಆ ಲೇಸ್ ಮುಂದ್ಗಡೆ ಕಟ್ಟೋದಿರುತ್ತೆ, ಗೊತ್ತಿದೆ, ಅದಪ್ಪದಾಗಿರುತ್ತೆ. ಶೂದ್ ಲೇಸ್ ಇರುತ್ತೆ, ಲೇಸದ್ ಮುಂದ್ಗಡೆ ಒಂದ್ ಇಂಚ್ ಅಷ್ಟು ಮುಂದ್ಗಡೆ ಕಟ್ಟಿರ್ತಾರೆ. ಸಪೋಸ್ ಆ ಕಟ್ಟಿರೋದನ್ನ ಬಿಚ್ಬಿಟ್ರೆ ಪೂರ್ಣ ಲೇಸ್ ಬಿಚ್ಚೋಗ್ಬಿಡುತ್ತೆ. ಹಾಗೇನೆ ಮುಂದೆ ಇರೋದು ಜಂಕ್ DNA, ಅದಕ್ಕೇನಾದ್ರೂ ಡ್ಯಾಮೇಜ್ ಆಗ್ಬಿಟ್ರೆ ಅದು ಕಿತ್ತೋಗ್ಬಿಡುತ್ತೆ. ಕಿತ್ತೋದ್ರೆ ಮುಂದಿನ ಎಲ್ಲ DNA ಹಾಳಾಗೋಗುತ್ತೆ. ಹಾಳಾಗೋದಾಗ ನಮ್ಗೆ ಸಾವು ಬರುತ್ತೆ. ಸೊ ಇದೇ ಕಾರಣ ಬರ್ಲಿಕ್ಕೆ. ಆ ಜಂಕ್ DNA ಡ್ಯಾಮೇಜ್ ಆಗದೆ ಹಾಗೇನೆ ಉಳಿಬೇಕು ಅಂತಂದ್ರೆ ನಾವು ನಮ್ಮ ಸ್ಟಮಕ್ ಅನ್ನ ಸ್ವಲ್ಪ ದಿನದ ಮಟ್ಟಿಗೆ ಏನು ಉಪವಾಸ ಇಡ್ಬೇಕಂತೆ. ಅಂದ್ರೆ ಅದಕ್ಕೆ ಯಾವುದೇ ಏನ್ ಹೇಳ್ತೇವೆ ಅದಕ್ಕೆ ಡೈಜೆಷನ್ ಕ್ರಿಯೆ ಅಂತ ಹೇಳ್ತೇವೆ. ಖಾಲಿ ಅಂತಂದ್ರೆ ಏನು, ಈಗ ನಾವು ಸುಸ್ತಾದಾಗ ನಾವು ರಾತ್ರಿ ಅದು ಮಲ್ಕೊಳ್ತೇವೆ, 8 ತಾಸವರೆಗೂ ಮಲ್ಕೊಳ್ತೇವೆ. ಆದ್ರೆ ನಾವ್ ಏನ್ ಮಾಡ್ಬಿಡ್ತೇವೆ, 3 ಹೊತ್ತು 4 ಹೊತ್ತು ನಾವು ಹೊಟ್ಟೆಗೆ ಹಾಕಿರೋದ್ರಿಂದ ಆ ಹೊಟ್ಟೆ ಯಾವಾಗ್ಲೂ ಪಚನ ಕ್ರಿಯೆನೇ ಮಾಡ್ತಾ ಇರುತ್ತೆ. ಅದರ ಕ್ರಿಯೆ, ಹೊಟ್ಟೆದು ಪಚನ ಕ್ರಿಯೆನೇ ಅದ್ರ ಕಾರ್ಯ. ಅದಕ್ಕೆ ನಾವು ಕ್ರಿಯೆಯಿಂದ ಮುಕ್ತಿನೇ ಕೊಡೋದಿಲ್ಲ. ಅಟ್ಲೀಸ್ಟ್ 1 day 2 day ಆದ್ರೂ ನಾವು ಕೊಡ್ಬೇಕಲ್ಲ, ಕೊಡೋದೇ ಇಲ್ಲ. ಸೊ ಹೀಗಾಗಿ ಅದನ್ನ ಪಚನ ಕ್ರಿಯೆ ಮಾಡ್ತಾ 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 ಆ ಒಂದು DNA ಹಾಳಾಗೋಗುತ್ತಂತೆ. ಹಾಗಾಗಿ ಇಲ್ಲಿ ನಾವು ಇದನ್ನ ಏಜ್ ಫ್ಯಾಕ್ಟರ್ ಏನಿದೆ ಅದು ಲೆಸ್ ಆಗ್ತಾ ಬರುತ್ತಂತೆ. ಸೊ ಬಹಳ ಬೇಗ ಸಾವು ಸಂಭವಿಸ್ಲಿಕ್ಕೆ ಇದೇ ಕಾರಣ ಅಂತೆ. ಮತ್ತೆ ಏನ್ ಮಾಡ್ಬೇಕು ಈ ಜಂಕ್ DNA ಹಾಳಾಗದೆ ಇದ್ರೆ ಅಂದ್ರೆ 36 ತಾಸುಗಳ ಕಾಲ ನಾವು ಉಪವಾಸ ಮಾಡ್ಬೇಕಂತೆ. 36 ತಾಸುಗಳ ಕಾಲ ಅಂತಂದ್ರೆ ಹೇಗೆ, ಈಗ ಏಕಾದಶಿ ದಿನ ಮಾಡ್ಬೇಕಾ? ಇಲ್ಲ, ಏಕಾದಶಿಯ ದಿನದಂದು ಪ್ರಿಫರ್ ಮಾಡಲಾಗಿದೆ. ಏಕಾದಶಿಯ ದಿನದಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಲಾಗಿದೆ, ಈ ಒಂದು ಚಂದ್ರನ ಕಿರಣಗಳು ಟೈಟ್ಸ್ ಅಂತ ಹೇಳ್ತೇವೆ, ಅವುಗಳು ಹೆಚ್ಚಾಗಿ ಪ್ರಭಾವಿತ ಆಗೋದು ಇದ್ರ ಮೇಲೆ, ಭೂಮಿಯ ಮೇಲೆ. ಈಗ ನೋಡಿ, ಯಾವಾಗ ಹುಣ್ಣಿಮೆ ಇರುತ್ತೋ, ಹುಣ್ಣಿಮೆ ಬರುವ ದಿನ ನೋಡ್ತೀರಾ ನೀವು, ಸಮುದ್ರದ ಅಲೆಗಳು ಜೋರಾಗಿರುತ್ತೆ. ಸಮುದ್ರದ ಕಡೆಗೇನು ದಂಡೆಗೆ ನಿಮ್ಗೆ ಹೋಗ್ಲಿಕ್ಕೆ ಕೊಡಲ್ಲ, ಬೀಚ್ ಕಡೆಗೆ ಹೋಗ್ಲಿಕ್ಕೆ ಕೊಡಲ್ಲ. ಯಾಕೆ? ಸೊ ಬಿಕಾಸ್ ಆಫ್ ದ್ಯಾಟ್ ಓನ್ಲಿ, ವಾಟರ್ ಫ್ಲೋ ಹೆಚ್ಚಾಗಿ ಹೋಗ್ಬಿಡುತ್ತೆ. ಯಾವಾಗ ಈ ಒಂದು ಹುಣ್ಣಿಮೆಗಳಿರುತ್ತೆ, ಚಂದ್ರ ಬರ್ತಿರ್ತಾನೆ, ಚಂದ್ರದ ಒಂದು ಪೂರ್ಣ ಇದು ರಿಫ್ಲೆಕ್ಟ್ ಆಗ್ತಿರ್ತಾನೆ, ಆವಾಗ ಹುಣ್ಣಿಮೆಗಿಂತ ಸ್ವಲ್ಪ ದಿನ ಅಂದ್ರೆ 15 ದಿನ ಗ್ಯಾಪು. ಸೊ ಒಂದು ಹುಣ್ಣಿಮೆ ಮತ್ತೆ ಒಂದು ಅಮಾವಾಸ್ಯೆಗೆ, ಹುಣ್ಣಿಮೆಗಿಂತ 4 ದಿನ ಮೊದಲು, 4 ದಿನ ಮೊದಲು ಅಂದ್ರೆ 15ರಿಂದ 13, 12, 11, 14, 13, 12, 11 ಅಂದ್ರೆ 4 ದಿನ ಮುಂಚೆ. ಸೊ 4 ದಿನ ಮುಂಚೆ ನಾವು ಈ ಒಂದು ಪ್ರಿಪರೇಷನ್ ಅದಕ್ಕಾಗಿ ನಾವು ಮಾಡ್ಕೊಳ್ತೇವೆ. ಸೊ ಈ ಸಮಯದಲ್ಲಿ ನಮ್ಮ ಒಂದು ಬಾಡಿನೂ ಕೂಡ 75% ವಾಟರ್ ಇದೆ. ನಮ್ಮ ದೇಹ 75% ನೀರಿನ ಅಂಶದಿಂದ ತುಂಬಿದೆ. ಹೇಗೆ ಸಮುದ್ರದ ಅಲೆಗಳು ಏಳುತ್ತೋ ಹಾಗೇನೆ ನಮ್ಮ ದೇಹದಲ್ಲಿನೂ ಕೂಡ ಆ ಒಂದು ಅಂಶಗಳು ಬರೋ ಸಾಧ್ಯತೆ ಇದೆ. ಹಾಗಾಗಿ ಅವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಇಂತ ಒಂದು ಏನು ಉಪವಾಸವನ್ನ ಆಚರಿಸಲಾಗುತ್ತೆ ಅಂತ ಹೇಳ್ತಾರೆ. ಇದು ಆಸ್ಟ್ರೋನಾಮಿಕಲ್ ರೀಸನ್ ಆಗಿದೆ. ಯಾಕಂದ್ರೆ ಈ ನಕ್ಷತ್ರಗಳು, ರಾಶಿಗಳು, ರಾಶಿ ಭವಿಷ್ಯ ಇವುಗಳ ಪ್ರಭಾವ ಕೂಡ ನಮ್ಮ ಮೇಲೆ ಇದ್ದೇ ಇದೆ, ಸುಳ್ಳಲ್ಲ. ಇದು ಕೂಡ ಪ್ರಭಾವ ಆಗೇ ಆಗುತ್ತೆ. ಭಗವಂತನಿದ್ದಾನೆ ಅಂದ್ಮೇಲೆ ಇವುಗಳ ಪ್ರಭಾವ ಕೂಡ ಆಗೇ ಆಗುತ್ತೆ. ಸೊ ಹಾಗಾಗಿ ಇದು ಖಗೋಳಶಾಸ್ತ್ರ ಮತ್ತೆ ಇನ್ನೊಂದು ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗುವಂತಹ ಒಂದು ಪ್ರಭಾವ. ಹಾಗಾಗಿ ಇದರ ಪ್ರಭಾವ ಆಗ್ಬಾರ್ದು ಅಂತಂದ್ರೆ ನಾವು ಏಕಾದಶಿಯ ದಿನದಂದು ಉಪವಾಸವನ್ನ ಮಾಡ್ಬೇಕು. ಮತ್ತೆ ಸೈಂಟಿಫಿಕ್ ಈ ಆಸ್ಟ್ರೋನಾಮಿಕಲ್ ರೀಸನ್ ಅನ್ನ ನೋಡಿದಾಗ 36 ಗಂಟೆ ಅಂತಂದ್ರೆ ದಶಮಿದಿಂದ ಪ್ರಾರಂಭ ಆಗುತ್ತೆ. ದಶಮಿ ಮತ್ತೆ 24 hours ಇನ್ ಏಕಾದಶಿ ಮತ್ತೆ ಮುಂದಿನ 12 ತಾಸು, ಹೀಗೆ ನಾವು ಒಟ್ಟು ಸೇರಿಸಿದಾಗ 36 ಗಂಟೆಗಳ ಕಾಲ ನಾವು 15 ದಿವಸಕ್ಕೆ ಒಮ್ಮೆ ಉಪವಾಸ ಮಾಡಿದಾಗ ಈ ಜಂಕ್ DNA ಅನ್ನೋದನ್ನು ಕೂಡ ಸೇಫ್ ಆಗಿರುತ್ತೆ. ಮತ್ತೆ ಜೊತೆಗೆ ಅವತ್ತು ನಮ್ಮ ಒಂದು ಬಾಡಿಯಲ್ಲಿ ಆಗುವಂತಹ ವೇರಿಯೇಷನ್ಸ್ ಕೂಡ ಈ ಖಗೋಳಶಾಸ್ತ್ರದ ಪ್ರಕಾರ, ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಯಾವ ರಾಶಿಯ ಪ್ರಭಾವ ಕೂಡ ಹೆಚ್ಚಾಗೋದಿಲ್ಲ.
ಶುಭಕರ ಪ್ರಭಾವನೆ ಅದ್ರ ಮೇಲೆ ಆಗುತ್ತೆ. ಮತ್ತೆ ಜೊತೆಗೆ ನಮ್ಗೆ ಸೆಲ್ಫ್ ರಿಯಲೈಸ್ ಆಗುತ್ತೆ. ಅಂತಂದ್ರೆ ಸೆಲ್ಫ್ ರಿಯಲೈಸ್ ಅಂದ್ರೆ ಭಗವಂತನ ಬಂದಾಗ ಮಾತ್ರ ಆ ಒಂದು ರಿಯಲೈಸೇಷನ್. ಬಟ್ ಇಲ್ಲಿ ನಮ್ಗೆ ನಮ್ಮನ್ನ ನಾವು ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ, ಮುಂದಿನ ಹಂತಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಪೂರ್ವ ರೀತಿಯಾಗಿ ಸಿದ್ಧತೆಯನ್ನ ನಾವು ಮಾಡ್ಕೊಳ್ತೇವೆ. ಮತ್ತೆ ಸ್ಟಮಕ್ ಖಾಲಿ ಆಗಿರೋದ್ರಿಂದ, ಎಂಟಿ ಆಗಿರೋದ್ರಿಂದ ಕಾನ್ಸಂಟ್ರೇಷನ್ ಕೂಡ ಅಷ್ಟೇ ಹೆಚ್ಚಾಗಿರುತ್ತೆ. ಧ್ಯಾನವನ್ನ ಮಾಡ್ಲಿಕ್ಕೆ, ಭಗವಂತನ ಕುರಿತು ಚಿಂತನೆ ಮಾಡ್ಲಿಕ್ಕೆ ಒಂದು ಒಳ್ಳೆಯ ದಿನ, ಸೂಕ್ತವಾದಂತಹ ದಿನ ಈ ಏಕಾದಶಿ ಅಂತ ಹೇಳ್ತಾರೆ. ಸೊ ಇವು ಆಸ್ಟ್ರೋನಾಮಿಕಲ್ ಅಂಡ್ ಸೈಂಟಿಫಿಕ್ ರೀಸನ್ ಮತ್ತೆ ಶಾಸ್ತ್ರಿಕ್ ರೀಸನ್, 3 ರೀಸನ್ ಗಳನ್ನ ನೀವು ನೋಡ್ಕೊಂಡ್ ಬಂದ್ರಿ. ಮತ್ತೆ ಜೊತೆಗೆ ಈ ಒಂದು ಡಾಕ್ಟರ್ ಹೇಳೋ ಪ್ರಕಾರ ಈ ಒಂದು ಬಾಡಿ ಎಂಟಿ ಇರ್ಬೇಕು. ಈಗಾಗ್ಲೇ ಹೇಳಿದೆ 8 ತಾಸು ನಾವು ನಿದ್ದೆ ಮಾಡ್ತೀವಿ ಅಂದ್ಮೇಲೆ ಅದಕ್ಕೂ ಕೂಡ ಸ್ವಲ್ಪ ರೆಸ್ಟ್ ಅನ್ನ ಕೊಡ್ಬೇಕು. ಆ ರೆಸ್ಟ್ ಅನ್ನ ಕೊಡೋದ್ರಿಂದ ಅದು ಜಾಗೃತ ಆಗತ್ತೆ. ರೆಸ್ಟ್ ಅನ್ನ ಕೊಡೋದ್ರಿಂದ ಅದು ಮತ್ತೆ ತನ್ನ ಸಕ್ರಿಯವಾಗಿ ತಾನು ನೆಕ್ಸ್ಟ್ ಡೇ ಇಂದ ಕಾರ್ಯವನ್ನ ಮಾಡುತ್ತೆ. ಸೊ ಇದು ಮಾಡೋದ್ರಿಂದ ಈ ಆಧ್ಯಾತ್ಮಿಕದಲ್ಲಿ ನಮ್ಗೆ ಮುಂದುವರಿಲಿಕ್ಕೆ ಹೆಚ್ಚಿನ ಸಹಾಯವನ್ನ ಮಾಡುತ್ತೆ. ಆಧ್ಯಾತ್ಮಿಕನೇ ಕಾರಣ ಮುಖ್ಯವಾಗಿ ನಮ್ಗೆ ಈ ಉಪವಾಸವನ್ನ ಮುಂದುವರಿಸಲಿಕ್ಕೆ ಕಾರಣ ಈ ಒಂದು ಉಪವಾಸ. ಮತ್ತೆ ಆಯುರ್ವೇದಿಕದಲ್ಲಿನೂ ಹೇಳಿದ್ದಾರೆ ಲಂಘನಂ ಪರಮ ಔಷಧಂ ಅಂತ ಹೇಳ್ತಾರೆ. ಲಂಘನಂ ಪರಮ ಔಷಧಂ ಅಂತಂದ್ರೆ ಫಾಸ್ಟಿಂಗ್ ಅನ್ನೋದು ಪರಮ ಔಷಧ ಅಂತ ಹೇಳುತ್ತೆ. ಪರಮ ಅಂದ್ರೆ ಅತ್ಯುತ್ತಮ ಔಷಧ. ಈಗ ನಾವ್ ಯಾವುದೇ ಔಷಧ ತಗೊಂಡ್ರು ಕೂಡ ಉಪಯೋಗ ಇಲ್ಲ. ಆದ್ರೆ ಉಪವಾಸ ಇದ್ದಿರೋದು ಒಂದು ನಮ್ಗೆ ಔಷಧಿ ಇದ್ದ ಹಾಗೆ. ಈಗ ನೋಡ್ತೀರಾ ನಾವು ಪ್ರಾಣಿಗಳು ನಿಮ್ಮ ಮನೆಯಲ್ಲಿ ಕೂಡ ಇರ್ಬೋದು. ಪ್ರಾಣಿಗಳಿಗೆ ಏನಾದ್ರೂ ಆದ್ರೆ, ಏನಾದ್ರೂ ಅವ್ರ ಕಾಲಿಗೆ ಬಡ್ಸ್ಕೊಂಡ್ವು ಅಥವಾ ಏನಾದ್ರೂ ಅನಾರೋಗ್ಯ ಬಂತು ಅವಕ್ಕೆ ಅಂದ್ರೆ ಏನ್ ಮಾಡತ್ತೆ? ಅವು ಏನು ತಿನ್ನೋದಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬಹುದು ನಿಮ್ ಮನೇಲಿ ಇರುವಂತಹ ಪ್ರಾಣಿಗಳು, ನೀವ್ ಏನ್ ಕೊಟ್ರುನು ತಿನ್ನೋದಿಲ್ಲ. ಅದು ಬೇಕಾಗಿರೋ ಮಾಂಸ ತಂದು ಕೊಟ್ರು ಅದು ತಿನ್ನೋದಿಲ್ಲ. ಮತ್ತೆ ಏನ್ ತಿನ್ನತ್ತೆ? ಹೊರಗಡೆ ನೀವು ನೋಡಿದಾಗ ಬೆಕ್ಕಾಗ್ಲಿ ನಾಯಿ ಆಗ್ಲಿ ಹುಲ್ಲನ್ನ ತಿಂತಾ ಇರತ್ತೆ. ನೀವು ಅಬ್ಸರ್ವ್ ಮಾಡಿ. ಯಾಕೆ? ಸ್ವಲ್ಪ ಚೇಂಜ್ ಇರ್ಲಿ ಅವಾಗ ಅಂತ ಅವು ಹುಲ್ಲನ್ನ ತಿನ್ನತ್ತೆ. ಅಂದ್ರೆ ತಿಳಿದ ಮನುಷ್ಯನಿಗೆ ಗೊತ್ತಿಲ್ಲ, ಆದ್ರೆ ಪ್ರಾಣಿಗಳಿಗೆ ಗೊತ್ತು ನನಗೆ ಆರಾಮ ಇದ್ದಾಗ ನಾನು ಏನ್ ಮಾಡ್ಬೇಕು ಅನ್ನೋದನ್ನ. ಹಾಗಾಗಿ ಅವಕ್ಕೂ ಕೂಡ ತಿನ್ನೋದಿಲ್ಲ. ಸೊ ಇವೆಲ್ಲ ಬಹಳಷ್ಟು ಈ ಉಪವಾಸದಿಂದ ಆಗುವಂತಹ ಲಾಭಗಳು ಬಹಳಷ್ಟು ಇದೆ. ಉಪವಾಸದಿಂದ ಆಗುವಂತಹ ಲಾಭಗಳು. ಮತ್ತೆ ಹಾಗೆ ನೋಡೋದಾದ್ರೆ ಫ್ಯಾಟ್ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಸೊ ಇವು ಎಲ್ಲ ನೋಡ್ತಾ ಹೋದಾಗ ಮತ್ತೆ ಬೇರೆ ಪ್ರಯೋಜನಗಳು, ಅವೆಲ್ಲ ಐಹಿಕ ಪ್ರಯೋಜನಗಳು, ಅದು ನಮ್ಗೆ ಬೇಕಾಗಿಲ್ಲ. ಆಧ್ಯಾತ್ಮಿಕ ಪ್ರಯೋಜನ ನಮ್ಗೆ ಸಿಕ್ಕರೆ ಸಾಕು. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳಿ. ಇನ್ನೊಂದು ನಾವು ನೋಡೋದಾದ್ರೆ ಹೇಗೆ ಇವನ್ ಪ್ರತಿಯೊಂದು ಅಪ್ಡೇಟ್ ಬೇಡುತ್ತೆ. ನಮ್ಮ ಮೊಬೈಲ್ ಕೂಡ ಆಪ್ ಗಳಿಗೆ ಅಪ್ಡೇಟ್ ಬೇಡುತ್ತೆ. ಮೊಬೈಲ್ ಅಪ್ಡೇಟ್ ಕೊಡ್ಬೇಕಾಗತ್ತೆ. ಅಪ್ಡೇಟ್ ಕೊಡ್ಲಿಲ್ಲ ಅಂತಂದ್ರೆ ಅದು ನೀವು ಆಪರೇಟ್ ಮಾಡಿದ್ರೆ ಸ್ಟಕ್ ಆಗಿ ಹೋಗ್ಬಿಡುತ್ತೆ. ಆಪ್ ಗಳನ್ನು ಕೂಡ ಅಪ್ಡೇಟ್ ಮಾಡ್ಲಿಲ್ಲ ಅಂತಂದ್ರೆ ಅದು ಆಪ್ ಸರಿಯಾಗಿ ಕಾರ್ಯ ಮಾಡೋದಿಲ್ಲ, ಓಪನೇ ಆಗಲ್ಲ. ಮತ್ತೆ ಇವನ್ ನೀವು ವೆಹಿಕಲ್ ಅನ್ನ ನೋಡಿ, ತಗೊಂಡಂತ ಹೊಸ ವೆಹಿಕಲ್ ಇದ್ರೂ ಕೂಡ ನೀವು ಸರ್ವಿಸಿಂಗ್ ಕೊಡ್ಲೇಬೇಕು. ಸ್ವಲ್ಪ ದಿನ ಆದ್ಮೇಲೆ ಸರ್ವಿಸಿಂಗ್ ಕೊಟ್ಟಾಗ್ಲೇನೆ ಅದು ಮತ್ತೆ ತನ್ನ ಕಾರ್ಯವನ್ನ ಪುನಶ್ಚೇತನಗೊಳಿಸುತ್ತೆ. ಇಲ್ಲಾಂದ್ರೆ ಆಗೋದಿಲ್ಲ. ಹಾಗೇನೆ ನಾವು ಅಪ್ಡೇಟ್ ಆಗ್ಬೇಕು ಅಂತಂದ್ರೆ ತಿಂಗಳಲ್ಲಿ 2 ಸಲ ಅಂದ್ರೆ ಏಕಾದಶಿಯ ದಿನದಂದು ನಮ್ಮನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು. ಸೊ ಅಪ್ಡೇಟ್ ಮಾಡ್ಕೊಂಡಾಗ ಮುಂದಿನ 15 ದಿನ ನಾವು ಚೆನ್ನಾಗಿ ಕಾರ್ಯವನ್ನ ನಿರ್ವಹಿಸ್ತೇವೆ. ಇದು ಒಂದು ಕಾರ್ಯ. ಹರೇ ಕೃಷ್ಣ. ಸೊ ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಅದೆಲ್ಲ ಗೊತ್ತಿದೆ. ವ್ರತದ ಆಚರಣೆ ಗೊತ್ತಾಯ್ತು ನಿಮ್ಗೆ. ಏಕಾದಶಿಯ ದಶಮಿ ದಿನದಂದು ಪ್ರಾರಂಭ ಮಾಡಿ ಏಕಾದಶಿಯ ದಿನದಂದು ಉಪವಾಸ ಮಾಡಿ 4 ತರದ ಉಪವಾಸವನ್ನ ನಾನು ತಿಳಿಸಿದ್ದೆ. ಉಪವಾಸ ಆಚರಿಸುವಂತಹ ವಿಧಾನಗಳು ನಿಮ್ಮ ಒಂದು ವೈಯಕ್ತಿಕ ಸಾಮರ್ಥ್ಯದ ಆಧಾರದ ಮೇಲೆ ನೀವು ವ್ರತದ ಆಚರಣೆಯನ್ನ ಮಾಡ್ಬೋದು. ನಿಮ್ಮ ವಯಸ್ಸಿನ ಆಧಾರದ ಮೇಲೂ ಕೂಡ ನಿಮ್ಮ ವ್ರತದ ಆಚರಣೆಯನ್ನ ಮಾಡ್ಬೋದು. ಮೊದಲನೇದು ಬಂದ್ಬಿಟ್ಟು ನಿರ್ಜಲ, 2ನೇದು ಸಜಲ, 3ನೇದು ಸಫಲ, 4ನೇದು ಇದು ಏಕಾದಶಿ ಪ್ರಸಾದ ಅಂತ ಹೇಳ್ತೀವಿ. ಸೊ ಮೊದಲನೇದು ನಿರ್ಜಲ ಅಂತಂದ್ರೆ ನೀರನ್ನು ಕುಡಿಲಾರದೆ ಉಪವಾಸವನ್ನ ಮಾಡುವಂಥದ್ದು. ಏನನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಆದ್ರೆ ಭಗವಂತನಿಗೆ ನೀವು ಪ್ರಸಾದ ಮಾಡಿ ಕೊಡ್ಬಹುದು, ಆದ್ರೆ ನೀವು ತಗೊಳ್ಬಾರ್ದು. ನೀವು ದ್ವಾದಶಿಯಿಂದ ಯಾವಾಗ ಪಾರಣ ಮಾಡ್ತಿರ್ತೀರಲ್ಲ, ಪಾರಣ ಮಾಡುವಾಗ ಎಲ್ಲವೂ ಭಗವಂತನಿಗೆ ಅರ್ಪಣೆ ಅಂತ ಹೇಳಿ ಅವಾಗ ನೀವು ಪ್ರಸಾದದಿಂದ ಪಾರಣವನ್ನ ಮಾಡ್ಬೋದು. ಯಾವುದು
ಏಕಾದಶಿಯ ದಿನ ಇಟ್ಟ ಪ್ರಸಾದದಿಂದ ನೀವು ಪಾರಣವನ್ನ ಮಾಡ್ಬೋದು. ಎರಡನೇದು ಸಜಲ. ಸಜಲ ಅಂತಂದ್ರೆ ಏನನ್ನು ತಿಂದೆ ಕೇವಲ ನೀರನ್ನ ಮಾತ್ರ ಕುಡಿದು, ಸಜಲ, ಕೇವಲ ಜಲದಿಂದ ನೀವು ವ್ರತವನ್ನ ಆಚರಿಸುವುದೇ ಸಜಲ. ಈ ಒಂದು ಸಜಲವನ್ನ ನೀವು ಆಚರಿಸಬಹುದು. ಇದು ಕೂಡ ಹಾಗೇನೆ, ನೀವು ಏಕಾದಶಿಯಂದು ಏನು ಈ ಪ್ರಸಾದವನ್ನ ಭಗವಂತನಿಗೆ ಅರ್ಪಿಸಿದ್ದೀರೋ ಅದನ್ನ ದ್ವಾದಶಿಯಂದು ಪಾರಣ ಸಮಯದಲ್ಲಿ ಭಗವಂತನಿಗೆ ಅರ್ಪಣೆ ಅಂತ ಹೇಳಿ ಆ ಪ್ರಸಾದವನ್ನ ತಿಂದು ನೀವು ವ್ರತವನ್ನ ಬಿಡುವಂಥದ್ದು. ಮತ್ತೆ ಮೂರನೇದ್ ಬಂದ್ಬಿಟ್ಟು ಸಫಲ. ಸಫಲ, ಫಲವನ್ನ ತಿಂದು ಉಪವಾಸವನ್ನ ಆಚರಿಸುವಂಥದ್ದು. ಫಲ ಅಂದ್ರೆ ಫಲಾಹಾರ, ಯಾವುದೇ ಫಲವನ್ನ ನೀವು ತಿನ್ಬಹುದು. ಕೇವಲ ಹಣ್ಣುಗಳನ್ನ ತಿಂದು ಆಚರಿಸುವಂಥದ್ದು. ಹಣ್ಣುಗಳು ತಿನ್ನು ಅಂದ್ಮೇಲೆ ಬೆಳಗ್ಗೆಯಿಂದ ಹಣ್ಣು ತಿಂತ ಕೊಡೋದಲ್ಲ. ಸೊ ಯಾವ್ದಾದ್ರು 2 ಸಮಯವನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ, ಬೆಳಗ್ಗೆ ಅಥವಾ ಸಂಜೆ ಅಥವಾ ಮಧ್ಯಾಹ್ನ ಅಥವಾ ಸಂಜೆ. ಸೊ 2 ಸಮಯ ಆಯ್ಕೆ ಮಾಡ್ಕೊಂಡು 2 ಸಮಯ ನೀವು ಹಣ್ಣನ್ನ ತಿನ್ಬಹುದು. ಮತ್ತೆ ಇನ್ನೊಂದು ಏಕಾದಶಿ ಪ್ರಸಾದ, 4ನೇದು. ಏಕಾದಶಿ ಪ್ರಸಾದ ಅಂತಂದ್ರೆ ಈಗ ಸಾಬುದಾನಿ ಕಿಚಡಿಯನ್ನ ಮಾಡ್ತೇವೆ, ಸಬ್ಬಕ್ಕಿದು, ಮತ್ತೆ ಈ ಕುಟ್ಟು ಆಟ ಅಂತ ಹೇಳ್ತೇವೆ, ಮತ್ತೆ ಇನ್ನೊಂದು ಈ ಕಮಲದ ಬೀಜಗಳು ಅಂತ ಹೇಳ್ತೇವೆ, ಮಖಾನ ಅಂತ ಹೇಳ್ತೇವೆ. ಸೊ ಇವುಗಳನ್ನೆಲ್ಲ ನೀವು ಆ ಸಬ್ಬಕ್ಕಿ ಅಂದ್ರೆ ಅವನ್ನೆಲ್ಲ ಪ್ರಸಾದ ನೀವು ಭಗವಂತನಿಗೆ ಕೊಡಬಹುದು. ಸ್ವೀಟ್ ಅನ್ನ ಮಾಡೋದಾಗ್ಲಿ, ಇವುಗಳನ್ನ ಪ್ರಸಾದವನ್ನ ಭಗವಂತನಿಗೆ ಹಿಡ್ದಿರೋದೇನೆ ನೀವು ಅದನ್ನ ಸೇವಿಸಬಹುದು. ಸೊ ಅದರಿಂದ ನೀವು ಉಪವಾಸವನ್ನ ಆಚರಣೆ ಮಾಡಬಹುದು. ಮತ್ತೆ ಈ ವರುತಿನಿ ಏಕಾದಶಿ ದ್ವಾದಶಿಯ ದಿನದಂದು 6:30 ಮುಂದ್ಗಡೆ ನೀವು ಏನು ಉಪವಾಸವನ್ನ ಬಿಡಬಹುದು. 6:30 ಮುಂದ್ಗಡೆ. ಹರೇ ಕೃಷ್ಣ. ಮತ್ತೇನಾದ್ರೂ ಉಳಿದಿದೆಯಾ ಹೇಳೋದು? ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಈಗ ಮಾತಾಜಿ ಅವ್ರೇನೋ ಕೇಳಿದ್ರಲ್ಲ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿ ಏನಾದ್ರು ಪ್ರಶ್ನೆ ಇದ್ರೆ. ಉಮಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಾನ್ ಮಾಡಿದ್ದು ಈಗ ಓದೋದಕ್ಕೆ ಮಾಡಿದ್ದು ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓದೋದಿಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದೆ. ಸುಮಂಗಲ ಮಾತಾಜಿ ನೀವು ಲೀವ್ ಆಗ್ಬಹುದು, ನಿಮ್ದು ಕೆಲಸ ಇದ್ರೆ. ಇವತ್ತು ನಿಮ್ದು ಪ್ರವಚನ ಇರುತ್ತಲ್ಲ. ಹರೇ ಕೃಷ್ಣ ಮಾತಾಜಿ. ಸುಮಂಗಲ. ಚಿತ್ರಕಮಲ್ ಮಾತಾಜಿ ಅಡ್ಮಿಟ್ ಮಾಡ್ಕೊಳ್ಳಿ. ಮಾತಾಜಿ ನೀವು ಕತೆ ಹೇಳ್ಬೇಕಾದ್ರೆ ಅದೇನೋ ಚೆಂಗೋಡಿ ಅಂತನೋ ಅದೇನೋ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ರು. ಅದೇನಂತ ಗೊತ್ತಾಗ್ಲಿಲ್ಲ. ಸಮಥಿಂಗ್ ಚೆನ್ನಾಗಿ. ಹಾ ಚೆನ್ನಾಗಿ. ಏನದು ಹಂಗಂದ್ರೆ? ಚೆನ್ನಾಗಿ ಅಂದ್ರೆ ನನಗ್ ಗೊತ್ತಿಲ್ಲ. ಚೆನ್ನಾಗಿ ಕಾಳಿಗೆ ಅಂತ. ಈ ಚೆನ್ನಾಗಿ ಆರೆಂಜ್ ಕಲರ್ ಇರುತ್ತೆ ನೋಡಿ ಮಾತಾಜಿ. ಚೆನ್ನಾಗಿ ಕಾಳು ಅಂತ ಹೇಳ್ತೇವೆ, ಚೆನ್ನಾಗಿ ಬೇಳೆ ಅಂತ ಹೇಳ್ತೇವೆ. ಓ ಮಸೂರ್ ದಾಲ್. ಮಸೂರ್ ರೈಟ್. ಮಸೂರ್ ದಾಲ್. ಓ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ನನಗ್ ಗೊತ್ತಿರ್ಲಿಲ್ಲ ಹೆಸರು. ನಾವು ಚೆನ್ನಾಗಿ ಅಂತೇವೆ ಕನ್ನಡದಲ್ಲಿ, ಚೆನ್ನಾಗಿ ಅಂತಾರೆ. ಥ್ಯಾಂಕ್ ಯು ಮಾತಾಜಿ. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಮಾತಾಜಿ? ಆಗಲೇ ಯಾರು ಪ್ರಶ್ನೆ ಕೇಳಿದ್ರು, ಏನ್ ಕೇಳಿದ್ರಿ? ಮತ್ತಾಯ್ತು, ಆಮೇಲೆ ಹೇಳ್ತೇನೆ ಅಂತ ಹೇಳಿದ್ರು. ಹರೇ ಕೃಷ್ಣ. ಹಾ ಮಾತಾಜಿ ನೀವು ಆಗ್ತೇನೆ ಮಾತಾಜಿ. ಧನ್ಯವಾದಗಳು. ಮಾತಾಜಿ. ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುಗಂಧಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಸಂಡೇ ಇದು ಏಕಾದಶಿ ಉಂಟು ನಮ್ದು. ಅಂದ್ರೆ ನಾಳೆ ಸ್ಯಾಟರ್ಡೆ ಅಲ್ವಾ, ನಾಳೆ ಮಧ್ಯಾಹ್ನ ನಾವು ಊಟ ಮಾಡಬಹುದು. ಮತ್ತೆ ಸಂಜೆ ಊಟ ಮಾಡಬಾರ್ದು, ಏನಾದ್ರೂ ಬೇರೆ ತಿನ್ಬಹುದಾ? ಹಾಗೇನ ಮಾತಾಜಿ? ಲೈಟ್ ಆಗಿ ತಿನ್ಬಹುದು. ಧಾನ್ಯ ತಿನ್ನೋ ಹಾಗಿಲ್ಲ ಸಂಜೆ. ರಾತ್ರಿ ನೀವು ಬೇಕು ಅಂದ್ರೆ ನಿಮ್ಗೆ ಧಾನ್ಯ ತಿನ್ನೋದಿದ್ರೆ 6 ಗಂಟೆ ಒಳಗಡೆ ತಿನ್ನಿ. ಅಂದ್ರೆ ನೀವು ಇಟ್ಕೊಳ್ಳಿ, ಈಗ ಮಧ್ಯಾಹ್ನ ಊಟ ಮಾಡ್ತೀರಂತ ಇಟ್ಕೊಳ್ಳಿ, ಮಧ್ಯಾಹ್ನ ಬದಲಾಗಿ ನೀವು 5 ಗಂಟೆಗೆ ಊಟ ಮಾಡ್ಬಹುದು. ಸಂಜೆ ರಾತ್ರಿ ಏನ್ ತಿನ್ಬಾರ್ದು ಅಂದ್ರೆ ಏನು ಉಪವಾಸದ್ದು? ನೀವ್ ಏನಾದ್ರು ತಿನ್ನೋರಿದ್ರೆ ಈ ತರ ಲೈಟ್ ಆಗಿ ನೀವು ತಗೊಳ್ಬಹುದು. ಓಕೆ ಮಾತಾಜಿ, ಅದೇ ಕೇಳ್ಲಿಕ್ಕಿತ್ತು ನಂಗೆ. ಅಂದ್ರೆ ನನ್ನ ಮಕ್ಕಳು ಸಹ ಹಿಡಿತಾರೆ,
ಅವರಿಗೆ ಸಹ ಹಿಡಿಸ್ತೇನೆ ನಾನು, ಒಳ್ಳೇದು ಮಾಡಿ. ಮತ್ತೆ ಅವರಿಗೆ ಸಹ ನನ್ನ ಮಿಸ್ಟರ್ ಅವರು ಸಹ ಹಿಡಿತಾರೆ. ಎಲ್ರು ನಮ್ಮ ಮನೆಯಲ್ಲಿ ಎಲ್ರು ಹಿಡಿತೇವೆ ನಾವು ಏಕಾದಶಿ. ಓಕೆ, ಒಳ್ಳೇದು ಮಾತಾಜಿ. ಎಲ್ಲರ ಮನೆಯಲ್ಲಿ ಎಲ್ಲರೂ ಹಿಡಿಯೋದಿಲ್ಲ, ಮಾಡೋದಿಲ್ಲ ಏಕಾದಶಿ. ಅಂದ್ರೆ ನಾನು ಸ್ಟ್ರಿಕ್ಟ್ ಆಗಿ ಇದು ಮಾಡಿದ್ದೇನೆ, ಅದು ಮಾಡ್ಲೇಬೇಕಂತ. ಉಪವಾಸ ಒಂದು 10 ದಿವಸದೊಂದು ಅದು ಮಾಡ್ಲೇಬೇಕು ಅಷ್ಟಾಗಿ. ಓಕೆ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಇದೆಯಾ ಪ್ರಶ್ನೆ? ಹಿಂದಿನ ದಿನ ಮಾಡ್ಬೇಕು ಅಂತ ಕೇಳಿದ್ರಲ್ಲ, ಹೌದು, ದಶಮಿ ದಿನ ಮಾಡ್ಬೇಕು. ಮಾಡ್ಬೇಕು ಅಂದ ತಕ್ಷಣ ಇದು ಆಗ್ಬೇಡಿ, ಯಾಕಂದ್ರೆ ನಾವು ಬೇಗನೆ ತಿಂದ್ಬಿಟ್ರೆ ಅದು ನಮ್ದು ವ್ರತ ಪ್ರಾರಂಭನೇ ಅವಾಗಿಂದ, ಸಂಜೆಯಿಂದಾನೆ. ಅಲ್ಲ ಏಕಾದಶಿ ದಿನ ಮತ್ತೆ ಹಿಂದಿನ ದಿನ ಎರಡೂ ಮಾಡ್ಬೇಕು ಅಂತ ತಲೆ ಕೆಡ್ಸ್ಕೊಬಿಡಿ. ಮತ್ತೆ ಸಂಡೆ ಇರೋದ್ರಿಂದ ನೋಡಿ, ತುಳಸಿಯನ್ನ ಮುಂಚೆನೆ ತೆಗೆದಿಟ್ಕೊಳ್ಳಿ. ಸಂಡೇನು ಕೂಡ ತುಳಸಿ ತೆಗಿಬಾರ್ದು, ಏಕಾದಶಿ ಎಂದೂ ತೆಗಿಬಾರ್ದು ತುಳಸಿನ. ಸೊ ನೀವು ಶನಿವಾರದಂದು ಬೆಳಿಗ್ಗೆ ತೆಗೆದಿಟ್ಕೊಳ್ಳಿ, ಏಕಾದಶಿಗೆ ಮತ್ತೆ ದ್ವಾದಶಿಗೆ ಆಗುವಷ್ಟು ತೆಗೆದಿಟ್ಕೊಂಡು ಉಪಯೋಗಿಸಿ. ಒಣಗಿದ್ರು ಪರವಾಗಿಲ್ಲ, ತೊಂದ್ರೆ ಇಲ್ಲ. ಅದನ್ನ ನೀವು ಪುಡಿ ಮಾಡ್ಕೊಂಡು ಇಟ್ಕೊಳ್ಬಹುದು. ಹರೇ ಕೃಷ್ಣ. ಏನ್ ಕೇಳೋದಿದ್ಯಾ ಮಾತಾಜಿ? ಯಾಕೆ ಇಲ್ಲಾಂದ್ರೆ ಮೀಟಿಂಗ್ ಎಂಡ್ ಮಾಡೋಣ. ಧನ್ಯವಾದ ಎಲ್ರಿಗೂ ಕೂಡ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕೀ ಜೈ. ಶಿಲ ಪ್ರಭುಪಾದ ಕೀ ಜೈ. ಸೊ ಇವತ್ತಿನ ತರಗತಿಗೆ ಆಗಮಿಸಿ ಎಲ್ಲರನ್ನು ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಈ ಏಕಾದಶಿ ಮಹಿಮೆಯನ್ನ ಕೇಳಿರೋದ್ರಿಂದ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು. ಹರೇ ಕೃಷ್ಣ.